ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಪ್ರಣಾಮ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತೆ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕೀ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಶ್ರೀಲ ಪ್ರಭುಪಾದ್ ಕೀ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕೀ ಜೈ. ಶ್ರೀಲ ಪ್ರಭುಪಾದ್ ಕೀ ಜೈ. ನಿನ್ನೆಯ ತರಗತಿಯಲ್ಲಿ ನಾವು ಆದಂತಹ ಶ್ಲೋಕಗಳ ಮನನವನ್ನ ಮಾಡಿಕೊಳ್ಳೋಣ. ನಿನ್ನೆ ನಾವು 39 ಮತ್ತೆ 40ನೇ ಶ್ಲೋಕದ ಬಗ್ಗೆ ತಿಳ್ಕೊಂಡ್ವಿ. ಅಂತಂದ್ರೆ ಯಾರು ಜ್ಞಾನವನ್ನ ಪಡಿತಾರೆ, ಎಂತವರು ಜ್ಞಾನವನ್ನ ಪಡಿತಾರೆ. ಸೊ ಜ್ಞಾನದ ಅರಿವು ನಮಗೆ ಬರಬೇಕು ಅಂತಂದ್ರೆ ನಮಗೆ ಆ ಜ್ಞಾನದಲ್ಲಿ ಭಗವಂತನಲ್ಲಿ ಶ್ರದ್ಧೆಯನ್ನ ಇಟ್ಕೊಳ್ಬೇಕು. ಶ್ರದ್ಧೆ ಇದ್ದವರಿಗೆ ಮಾತ್ರ ಈ ಜ್ಞಾನವನ್ನ ಪಡಿಲಿಕ್ಕೆ ಸಾಧ್ಯ. ಮತ್ತೆ ಶ್ರದ್ಧೆ ಬರುವಂತದ್ದು ಹೇಗೆ? ನಮ್ಮ ಇಂದ್ರಿಯ ಒಂದು ನಿಯಂತ್ರಣಗಳಿಂದ ನಾವು ಶ್ರದ್ಧೆಯನ್ನ ಪಡಿಬಹುದು. ಹಾಗಾಗಿ ಒಬ್ಬ ವ್ಯಕ್ತಿಗೆ ಜ್ಞಾನಿ ಆಗ್ಲಿಕ್ಕೆ ಅವನಿಗೆ ಈ ಒಂದು ಆಧ್ಯಾತ್ಮಿಕ ತಿಳಿವು, ಭಗವಂತನ ಅರಿವು ಬರಬೇಕು ಅಂತಂದ್ರೆ ಅವನಿಗೆ ಇರಬೇಕಾದಂತ ಅರ್ಹತೆ ಅದು ಒಂದೇ. ಅದು ಕೇವಲ ಶ್ರದ್ಧೆ ಒಂದು ಇದ್ದರೆ ಸಾಕು. ಮತ್ತೆ ಯಾವುದೇ ಭೌತಿಕವಾದಂತಹ ಮತ್ತು ಈ ವೈದಿಕ ಅಧ್ಯಯನದಲ್ಲಿ ಒಂದು ನುರಿತ ಪದವಿಯನ್ನ ಪಡೆಯುವಂತಹ ಯಾವುದೇ ಅವಶ್ಯಕತೆ ಇಲ್ಲಿ ಬೇಕಾಗಿಲ್ಲ. ಕೇವಲ ಶ್ರದ್ಧೆ ಇದ್ದರೆ ಸಾಕು. ಇದರಿಂದ ಮಾತ್ರ ಅವನು ಆಧ್ಯಾತ್ಮಿಕ ಶಾಂತಿಯ ನೆಲೆಯನ್ನ ಪಡೆಯಬಹುದು ಅಂತ ಭಗವಂತ ತಿಳಿಸಿದ್ರು. ಮತ್ತೆ 3 ವ್ಯಕ್ತಿಗಳು ಈಗ ಆಧ್ಯಾತ್ಮಿಕ ನೆಲೆಯಲ್ಲಿ ಅಂದ್ರೆ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ, ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಇಚ್ಛೆ ಇರೋರು ಶ್ರದ್ಧಾವಂತರಾಗಿರ್ತಾರೆ. ಮತ್ತೆ ಇನ್ನು 3 ಜನರಿದ್ದಾರೆ, ಅವರಿಗೆ ಈ ಯಾವುದೇ ಜ್ಞಾನದಲ್ಲಿ ಆಧ್ಯಾತ್ಮಿಕ ನೆಲೆಯಲ್ಲಿ ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಆಸಕ್ತಿ ಇರೋದಿಲ್ಲ. ಅಂತ ಜನರಿಗೆ ಏನಂತಾರೆ ಅನ್ನೋದನ್ನು ಕೂಡ ತಿಳಿಸಿದ.
ಆಜ್ಞಶ್ಚ ಅಂತ ಹೇಳ್ತಾರೆ. ಆಜ್ಞಶ್ಚ ಅಶ್ರದ್ಧಾವಾನ್ ಮತ್ತೆ ಸಂಶಯಾತ್ಮ ಅಂತ ಅವ್ರಿಗೆ ಕರೀತಾರೆ. ಆಜ್ಞಶ್ಚ ಅಂತಂದ್ರೆ ಯಾರಿಗೆ ಈ ಒಂದು ಧರ್ಮ ಗ್ರಂಥಗಳಲ್ಲಿ ಇರುವುದು ಎಲ್ಲವನ್ನೂ ಕೂಡ ಅವರು ತಿಳಿದ್ರೂ ಕೂಡ ಅದನ್ನ ಆಶ್ರಯಿಸೋದಿಲ್ವೋ, ಅದರ ಜ್ಞಾನವನ್ನ ತಿಳ್ಕೊಂಡು ಅಳವಡಿಸ್ಕೊಳ್ಳಿಕ್ಕೆ ಮುಂದಾಗೋದಿಲ್ವೋ, ಮತ್ತೆ ಅಶ್ರದ್ಧಾವಂತರು ಈ ಧರ್ಮ ಗ್ರಂಥಗಳಲ್ಲಿ ಅಂದ್ರೆ ಭಗವಂತನ ಕುರಿತು ಏನೆಲ್ಲ ಹೇಳಿದ್ದಾರೋ ಅದರಲ್ಲಿ ಅವ್ರಿಗೆ ಏನು ಶ್ರದ್ಧೆ ಇಲ್ಲದಿರುವಂಥದ್ದು, ನಂಬಿಕೆ ಇಲ್ಲದಿರುವಂಥದ್ದು. ಮತ್ತೆ ಇನ್ನ ಒಂದು ಕೆಟಗರಿ ವ್ಯಕ್ತಿ ಸಂಶಯಾತ್ಮ ಅಂತ ಹೇಳ್ತಾರೆ. ಅವ್ರು ಯಾವಾಗ್ಲೂ ಸಂಶಯ ಇರುವಂತವ್ರು. ಯಾರೇ ಏನೇ ಒಂದು ಆಧ್ಯಾತ್ಮಿಕದ ನೆಲೆಯಲ್ಲಿರುವಂತಹ ವಿಷಯವನ್ನ ತಿಳಿಸಿದಾಗ ಅಥವಾ ಭಗವದ್ಗೀತೆಯಲ್ಲಿರುವಂತಹ ವಿಷಯವನ್ನ ತಿಳಿದಾಗ ಹರೇ ಕೃಷ್ಣ. ಡಿಸ್ಟರ್ಬೆನ್ಸ್ ಇದೆ ಮಾತಾಜಿ ವಯಸ್ಸಲ್ಲಿ. ಹೌದಾ? ಡಿಸ್ಟರ್ಬೆನ್ಸ್ ಇದೆ? ಹೌದಾ? ಸರೌಂಡಿಂಗ್ ಡಿಸ್ಟರ್ಬೆನ್ಸ್ ಬರ್ತಾ ಇದೆಯಾ ಮಾತಾಜಿ? ಹೌದು ಮಾತಾಜಿ. ಓಕೆ, 1 ಸೆಕೆಂಡ್ ಮಾತಾಜಿ. ಹರೇ ಕೃಷ್ಣ. ಈಗ ಮಾತಾಜಿ? ಹರೇ ಕೃಷ್ಣ. ಓಕೆ, ಧನ್ಯವಾದಗಳು. ಮತ್ತೆ ಮೂರನೇ ವ್ಯಕ್ತಿ ಸಂಶಯಾತ್ಮ. ಅವನು ಎಲ್ಲದರಲ್ಲಿನೂ ಕೂಡ ಸಂಶಯವನ್ನ ತೋರಿಸುವಂತವರು. ಅವರು ಯಾವುದೇ ವಿಷಯ ಅಳವಡಿಸಿದ್ರು ಕೂಡ ಮತ್ತೆ ಸ್ವಲ್ಪ ದಿನದ ಮೇಲೆ ಸಂಶಯವನ್ನ ವ್ಯಕ್ತಪಡಿಸುವಂತವರು. ಅಂತವರಿಗೆ ಯಾವುದೇ ಆಧ್ಯಾತ್ಮಿಕ ವಿಷಯವನ್ನು ಹೇಳಿದ್ರು ಕೂಡ ಅವರು ದೃಢ ಸಂಕಲ್ಪದಿಂದ ಮುಂದುವರಿಸ್ಕೊಂಡು ಹೋಗ್ತೇ ಇರುವಂತವ್ರು. ಹಾಗಾಗಿ ಈ ಮೂರೂ ಜನರು ಆಜ್ಞಶ್ಚ ಮತ್ತೆ ಈ ಅಶ್ರದ್ಧಾವಾನ್ ಮತ್ತೆ ಯಾವುದು ಸಂಶಯಾತ್ಮ, ಈ ಮೂರು ಜನರಿಗೆ ಕೂಡ ಜ್ಞಾನ ಒಲಿಯೋದಿಲ್ಲ. ಮತ್ತೆ ಜ್ಞಾನ ಒಲಿಯೋದಿಲ್ಲ ಅಂತಂದ್ರೆ ಭಗವಂತನು ಕೂಡ ಇವರಿಗೆ ಕೃಪೆಯನ್ನ ತೋರಿಸೋದಿಲ್ಲ. ಸೊ ಇಂಥವರ ಒಂದು ಫಲಿತಾಂಶ, ಇಂಥವರಿಗೆ ಯಾವ ಪರಿಣಾಮ ಆಗತ್ತೆ? ಸೊ ಇಂಥವರು ಕೊನೆಯದಾಗಿ ಈ ಲೋಕದಲ್ಲಷ್ಟೇ ಅಲ್ಲ, ಮುಂದಿನ ಲೋಕದಲ್ಲಿ, ಮುಂದೆ ಹೋಗುವಂತಹ ಲೋಕದಲ್ಲಿನೂ ಕೂಡ ಸುಖದಿಂದ ಇರಲಾರರು ಅನ್ನೋದನ್ನ ಭಗವಂತ ಇಲ್ಲಿ ತಿಳಿಸಿದ್ರು. ಮುಂದಿನ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಯಾರಿಗೆಲ್ಲ ಶ್ಲೋಕ ಅನುವಾದ ಭಾವಾರ್ಥ ಓದಲಿಕ್ಕೆ ಇಚ್ಛೆ ಇದೆಯೋ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಸ್ಕ್ರೀನ್ ಕಾಣಿಸ್ತಾ ಇದೆ ಮಾತಾಜಿ? ಕಾಣಿಸ್ತಾ ಇದೆ ಮಾತಾಜಿ. ಈಗ ಕ್ಲಿಯರ್ ಇದೆಯಲ್ಲ ಮಾತಾಜಿ ವಾಯ್ಸ್? ಏನು ಡಬಲ್ ಬರ್ತಾ ಇದೆ, ಗೊತ್ತಿಲ್ಲ ಮಾತಾಜಿ, ಸ್ವಲ್ಪ ಬರ್ತಾ ಇದೆ. ಏನು ಹೌದಾ? ಎಲ್ರಿಗೂ ಬರ್ತಾ ಇದೆಯಾ? ಇರ್ಬೇಕು ಅನಿಸುತ್ತೆ. ನೀರಿ ಮಾತಾಜಿ, 1 ನಿಮಿಷ ನೋಡೋಣ, ಚೆಕ್ ಮಾಡಿ. ಎಲ್ರಿಗೂ ಕೂಡ ನಂದು ಏನು ಈಕೋ ಬರ್ತಾ ಇದೆಯಾ ಮಾತಾಜಿ? ಡಬಲ್ ವಾಯ್ಸ್ ಕೇಳಿಸ್ತಾ ಇದೆಯಾ ಎಲ್ರಿಗೂ? ಇಲ್ಲ ಮಾತಾಜಿ, ಕ್ಲಿಯರ್ ಇತ್ತಲ್ಲ ನಾನು ಇದನ್ನ ಹೇಳುವಾಗ, ಅವಲೋಕನ ಹೇಳುವಾಗ? ಓಕೆ, ಮೇ ಬಿ ನಿಮ್ದೇನು ಸಮಸ್ಯೆ ಇರ್ಬೇಕು ಸುಮಂಗಲ ಮಾತಾಜಿ. ಇತ್ತು, ಮತ್ತೆ ಡಿಸ್ಟರ್ಬೆನ್ಸ್ ಮಾತ್ರ ನನ್ ಕಡೆ ಇತ್ತು, ಒಪ್ಕೊಳ್ತೇನೆ. ಇಲ್ಲಿ ಇತ್ತು, ಆದ್ರೆ ನಾನು ಸಪ್ರೇಷನ್ ಹಾಕಿದ್ದೇನೆ, ಸೌಂಡ್ ಸಪ್ರೇಷನ್ ಇದೆ. ಹಾಗಾಗಿ ಅದು ಸರೌಂಡಿಂಗ್ ಸೌಂಡ್ ಬರಲ್ಲ. ನೋಡೋಣ ಮಾತಾಜಿ, ನಾನು ಮ್ಯಾನೇಜ್ ಮಾಡ್ತೇನೆ. ಭಗವದ್ಗೀತೆ 4ನೇ ಅಧ್ಯಾಯದ 41ನೇ ಶ್ಲೋಕ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಂಧಂತಿ ಧನಂಜಯ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಂಧಂತಿ ಧನಂಜಯ. 3 ಜನರಿಗೆ ಹೇಳಿಸಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಬೇಗ. ಶ್ಲೋಕ 41. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಂಧಂತಿ ಧನಂಜಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ವಾಸಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋಗ ಸನ್ಯಸ್ತ ಕರ್ಮಣಂ ಜ್ಞಾನ ಸಂಯತ್ತ ಸಂಶಯಂ ಆತ್ಮವಂತಂ ಕರ್ಮಾಣಿ
ನಿಬಧ್ಯಂತಿ ಧನಂಜಯ. ಹರೇ ಕೃಷ್ಣ. ಶ್ಲೋಕ 41. ಲತಾ ಪೂಜಾರಿ ಯೋಗ ಸನ್ನಸ್ತ ಕರ್ಮಾಣಂ ಜ್ಞಾನ ಸಂಚನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿವರ್ಧಂತಿ ಧನಂಜಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ರೇಖಾ ಎ ಮಾತಾಜಿ. ರೇಖಾ ಮಾತಾಜಿ ಹರೇ ಕೃಷ್ಣ. ಬೇಗ ಅನ್ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಬೇಗ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಶ್ಲೋಕ 41. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಯೋಗ, ಕರ್ಮಯೋಗದಲ್ಲಿ ಭಕ್ತಿ ಸೇವೆಯಿಂದ ಸನ್ಯಸ್ತ ವಿರಕ್ತನಾದವನು ಕರ್ಮಾಣಂ ಕರ್ಮಫಲಗಳುಳ್ಳ ಜ್ಞಾನದಿಂದ ಸಂಚಿನ್ನ ಕತ್ತರಿಸಿ ಸಂಶಯಗಳುಳ್ಳ ಆತ್ಮವಂತಂ ಸ್ಥಿತನಾದವನನ್ನು ನ ಎಂದಿಗೂ ಇಲ್ಲ ಕರ್ಮಗಳು ನಿಬಧ್ನಂತಿ ಬಂಧಿಸುತ್ತವೆ ಧನಂಜಯನೇ. ಅನುವಾದ ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಅನುವಾದ: ಯಾರು ತನ್ನ ಕರ್ಮದ ಫಲಗಳನ್ನು ತ್ಯಜಿಸಿ ಭಕ್ತಿಪೂರ್ವಕ ಸೇವೆಯಲ್ಲಿ ಕರ್ಮ ಮಾಡುವನೋ ಮತ್ತು ಆಧ್ಯಾತ್ಮಿಕ ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿರುವನೋ ಅವನು ವಾಸ್ತವವಾಗಿ ಆತ್ಮದಲ್ಲಿ ನೆಲೆಸಿರುತ್ತಾನೆ. ಧನಂಜಯ, ಇಂತಹ ಮನುಷ್ಯನನ್ನು ಕರ್ಮಫಲಗಳು ಬಂಧಿಸಲಾರವು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಓದ್ತೀರಾ? ಹಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ದೇವೋತ್ತಮ ಪರಮಪುರುಷನಾದ ಭಗವಂತನೇ ಉಪದೇಶಿಸಿದ ರೀತಿಯಲ್ಲಿ ಭಗವದ್ಗೀತೆಯ ಬೋಧನೆಯನ್ನು ಅನುಸರಿಸುವವನು ಆಧ್ಯಾತ್ಮಿಕ ಜ್ಞಾನದ ಕೃಪೆಯಿಂದ ಎಲ್ಲ ಸಂಶಯಗಳಿಂದ ಮುಕ್ತನಾಗುತ್ತಾನೆ. ಭಗವಂತನ ವಿಭಿನ್ನಾಂಶವಾಗಿ ಆತನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಆಗಲೇ ಆತ್ಮಜ್ಞಾನದಲ್ಲಿ ನೆಲೆಗೊಂಡಿರುತ್ತಾನೆ. ಆದುದರಿಂದ ನಿಸ್ಸಂಶಯವಾಗಿ ಆತನಿಗೆ ಕರ್ಮ ಬಂಧನವಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಭಗವದ್ಗೀತೆ 4ನೇ ಅಧ್ಯಾಯದ ಕೊನೆಯ ಶ್ಲೋಕ 42ನೇ ಶ್ಲೋಕ. ತಸ್ಮಾತ್ ಜ್ಞಾನ ಸಂಭೂತಂ ಹೃತ್ಸಂಜ್ಞಾನಾಸಿನಾತ್ಮನಃ ಚಿತ್ವೇನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ತಸ್ಮಾತ್ ಜ್ಞಾನ ಸಂಭೂತಂ ಹೃತ್ಸಂಜ್ಞಾನಾಸಿನಾತ್ಮನಃ ಚಿತ್ವೇನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. 3 ಜನ ಹೇಳಿಸಿ ಮಾತಾಜಿ. ಓಕೆ ಮಾತಾಜಿ. ಗಾಯತ್ರಿ ಮಾತಾಜಿ ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಹರೇ ಕೃಷ್ಣ. ಎಲ್ಲಿ ಹೋದ್ರು? ಗಾಯತ್ರಿ ಮಾತಾಜಿ ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ತಸ್ಮಾತ್ ಜ್ಞಾನ ಸಂಭೂತಂ ಜ್ಞಾನಾಸಿನಾತ್ಮನಃ ಚಿತ್ವೇನ ಸಂಶಯಂ ಯೋಗಂ ಅತಿಷ್ಠೋತ್ತಿಷ್ಠ ಭಾರತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ಗಾಯತ್ರಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 42. ತಸ್ಮಾದಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಸಿನಾತ್ಮನಃ ಚಿತ್ವೇನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅರ್ಥ ಓದ್ಲಿಯ ಮಾತಾಜಿ? ಓದಿ ಮಾತಾಜಿ. ಅರ್ಥ ಓದ್ಲಿಯ. ತಸ್ಮಾತ್ ಆದ್ದರಿಂದ, ಅಜ್ಞಾನ ಸಂಭೂತಂ ಅಜ್ಞಾನದಿಂದ ಹುಟ್ಟಿದ, ಹೃತ್ಸಂ ಹೃದಯ ಸ್ಥಿತವಾದ, ಜ್ಞಾನದ ಹಸಿನ ಆಯುಧದಿಂದ, ಆತ್ಮನಃ ತನ್ನ ಚಿತ್ವ ಕತ್ತರಿಸಿ, ಈ ಸಂಶಯಂ ಸಂದೇಹವನ್ನು
ಯೋಗದಲ್ಲಿ ಅತಿಷ್ಠ ನೆಲೆಸು, ಉತ್ತಿಷ್ಠ ಹೋರಾಡಲು ಎದ್ದೇಳು. ಭರತ ಕುಲದವನೇ. ಅನುವಾದ: ಆದ್ದರಿಂದ ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಹಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು. ಭಾರತ ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಏಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಶಿವಶಂಕರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ಈ ಅಧ್ಯಾಯದಲ್ಲಿ ಉಪದೇಶಿಸಿರುವ ಯೋಗ ಪದ್ಧತಿಯನ್ನು ಸನಾತನ ಯೋಗ ಅಥವಾ ಜೀವಿಯು ಮಾಡುವ ನಿರಂತರ ಕಾರ್ಯಗಳು ಎಂದು ಕರೆಯುತ್ತಾರೆ. ಮಾತಾಜಿ ಈ ಯೋಗದಲ್ಲಿ ಯಜ್ಞ ಕಾರ್ಯದ 2 ಭಾಗಗಳಿವೆ. ಮೊದಲನೆಯದು ಮನುಷ್ಯನ ಪ್ರಾಪಂಚಿಕ ಸಂಪತ್ತಿನ ಯಜ್ಞ, ಇನ್ನೊಂದು ಆತ್ಮಜ್ಞಾನವೆಂದು ಹೆಸರು. ಆತ್ಮಜ್ಞಾನಕ್ಕಾಗಿ ಮಾಡುವ ಯಜ್ಞವು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಕ್ರಿಯೆ. ಮನುಷ್ಯನ ಸಂಪತ್ತಿನ ಯಜ್ಞವನ್ನು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಹೊಂದಿಸದಿದ್ದರೆ ಅಂತಹ ಯಜ್ಞವು ಪ್ರಾಪಂಚಿಕವೇ ಆಗುತ್ತದೆ. ಆದರೆ ಒಂದು ಆಧ್ಯಾತ್ಮಿಕ ಗುರಿಯಿಂದ ಅಥವಾ ಭಕ್ತಿಪೂರ್ವಕ ಸೇವೆಯಾಗಿ ತನ್ನ ಪ್ರಾಪಂಚಿಕ ಸ್ವತ್ತನ್ನು ಯಜ್ಞ ಮಾಡುವವನು ಪರಿಪೂರ್ಣ ಯಜ್ಞವನ್ನು ಮಾಡುತ್ತಾನೆ. ಆಧ್ಯಾತ್ಮಿಕ ಕಾರ್ಯಗಳ ವಿಷಯ ಹೇಳುವುದಾದರೆ ಇವು 2 ಬಗೆಯವು. ಮೊದಲನೆಯದು ತನ್ನ ಆತ್ಮವನ್ನು ಅಥವಾ ಸಹಜ ಸ್ವರೂಪವನ್ನು ಅರ್ಥ ಹರೇ ಮಾಡಿಕೊಳ್ಳುವುದು. ಕೃಷ್ಣ ಪ್ರಭುಜಿ. ಹರೇ ಎರಡನೆಯದು ಕೃಷ್ಣ. ಧನ್ಯವಾದಗಳು. ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಎರಡನೆಯದು ದೇವೋತ್ತಮ ಪರಮಪುರುಷನನ್ನ ಕುರಿತು ಸತ್ಯವನ್ನ ಅರ್ಥ ಮಾಡಿಕೊಳ್ಳುವುದು. ಭಗವದ್ಗೀತೆಯು ವಾಸ್ತವವಾಗಿ ಇರುವಂತೆ ಅದರ ಮಾರ್ಗವನ್ನ ಅನುಸರಿಸುವವನು ಆಧ್ಯಾತ್ಮಿಕ ಜ್ಞಾನದ ಈ 2 ಭಾಗಗಳನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಭಗವಂತ ವಿಭಿನ್ನಾಂಶವಾಗಿ ಆತ್ಮದ ಪರಿಪೂರ್ಣ ಜ್ಞಾನವನ್ನ ಪಡೆಯುವುದು ಅವನಿಗೆ ಕಷ್ಟವಾಗುವುದಿಲ್ಲ. ಇಂತಹ ಅರಿವು ತುಂಬಾ ಉಪಯುಕ್ತವಾದದ್ದು, ಏಕೆಂದರೆ ಆತನು ಭಗವಂತನ ಆಧ್ಯಾತ್ಮಿಕ ಕಾರ್ಯಗಳನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತನೇ ತನ್ನ ಆಧ್ಯಾತ್ಮಿಕ ಕಾರ್ಯಗಳನ್ನ ಚರ್ಚಿಸಿದ್ದಾನೆ. ಗೀತೆಯ ಉಪದೇಶವನ್ನ ಅರ್ಥ ಮಾಡಿಕೊಳ್ಳುವುದನ್ನು ಶ್ರದ್ಧಾಹೀನನು ಭಗವಂತನು ಅವನಿಗೆ ನೀಡಿದ ಅರ್ಥ ಮಾಡಿಕೊಳ್ಳದವನು ಶ್ರದ್ಧಾಹೀನನು. ಭಗವಂತನು ಅವನಿಗೆ ನೀಡಿದ ಅಲ್ಪ ಸ್ವತಂತ್ರವನ್ನ ದುರುಪಯೋಗ ಮಾಡಿ ಇಂತಹ ಉಪದೇಶವು ಲಭ್ಯವಿದ್ದರೂ ಭಗವಂತನ ನಿಜ ಸ್ವರೂಪವು ನಿತ್ಯ ಜ್ಞಾನಾಂಧಕಾರವಾದ ದೇವೋತ್ತಮ ಪರಮಪುರುಷನೆಂದು ಅರ್ಥ ಮಾಡಿಕೊಳ್ಳದಿರುವವನು ಮೂರ್ಖರಲ್ಲಿ ಮೂರ್ಖನು. ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಕ್ರಮಕ್ರಮವಾಗಿ ಸ್ವೀಕರಿಸಿ ಅಜ್ಞಾನವನ್ನು ಕಳೆದುಕೊಳ್ಳಬಹುದು. ದೇವತೆಗಳಿಗೆ ಮಾಡುವ ವಿವಿಧ ಯಜ್ಞಗಳು, ಬ್ರಹ್ಮನ್ಗೆ ಮಾಡುವ ಯಜ್ಞ, ಬ್ರಹ್ಮಚರ್ಯ ಯಜ್ಞ, ಕೌಟುಂಬಿಕ ಜೀವನದಲ್ಲಿ, ಇಂದ್ರಿಯ ನಿಗ್ರಹದಲ್ಲಿ, ಹಠಯೋಗದ ಆಚರಣೆಯಲ್ಲಿ, ತಪಸ್ಸಿನಲ್ಲಿ, ಐಹಿಕ ಸಂಪತ್ತನ್ನು ತ್ಯಜಿಸುವುದರಲ್ಲಿ, ವೇದಾಧ್ಯಯನದಲ್ಲಿ ಮತ್ತು ವರ್ಣಾಶ್ರಮ ಧರ್ಮದಲ್ಲಿ ನಿರತನಾಗುವುದರಲ್ಲಿ ಇವೆಲ್ಲವುಗಳಲ್ಲಿ ಮಾಡುವ ಯಜ್ಞ, ಇಂತಹ ವಿವಿಧ ರೀತಿಗಳ ಯಜ್ಞಗಳು ಕೃಷ್ಣ ಪ್ರಜ್ಞೆಯನ್ನು ಎಚ್ಚರಿಸುತ್ತವೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಬೇರೆಯವ್ರಿಗೆ ಹೇಳ್ತೀರಾ ನೋಡಿ ಮತ್ತೆ? ಹಾ ಹೇಳಿದ್ದೇನೆ ಮಾತಾಜಿ. ಪಿಲ್ಲರ್ ರೆಡ್ಡಿ ಪ್ರಭುಜಿ. ಹರೇ ಕೃಷ್ಣ. ಪಿಲ್ಲರ್ ರೆಡ್ಡಿ ಪ್ರಭುಜಿ ಓದ್ತೀರಾ? ಓದ್ತೀವಿ ಮಾತಾಜಿ. ಇವೆಲ್ಲಕ್ಕೂ ಯಜ್ಞ ಒಂದೇ ಹೆಸರು ಮತ್ತು ಇವೆಲ್ಲಕ್ಕೂ ನಿಯಂತ್ರಿತ ಕರ್ಮವೇ ಆಧಾರ. ಆದರೆ ಈ ಎಲ್ಲ ಕಾರ್ಯಗಳಲ್ಲಿ ಆತ್ಮ ಸಾಕ್ಷಾತ್ಕಾರವೇ ಮುಖ್ಯವಾದ ಅಂಶ. ಆ ಗುರಿಯನ್ನು ಅರಸುವವನೇ ಭಗವದ್ಗೀತೆಯ ನಿಜವಾದ ವಿದ್ಯಾರ್ಥಿ. ಆದರೆ ಕೃಷ್ಣನ ಅಧಿಕಾರದಲ್ಲಿ ಸಂಶಯ ಪಡುವವನು ಪತನ ಹೊಂದುತ್ತಾನೆ. ಆದುದರಿಂದ ಭಗವದ್ಗೀತೆಯಲ್ಲಾಗಲಿ ಬೇರೆ ಯಾವುದೇ ಧರ್ಮ ಗ್ರಂಥವನ್ನಾಗಲಿ ನಿಜವಾದ ಗುರುವಿನ ಸೇವೆ ಮತ್ತು ಮನೋಧರ್ಮದಲ್ಲಿ ಕಲಿತುಕೊಳ್ಳಬೇಕೆಂದು ಸೂಚಿಸಲಾಗಿದೆ. ನಿಜವಾದ ಗುರುವು ಅನಾದಿ ಕಾಲದಿಂದ ಬಂದ ಗುರು ಪರಂಪರೆಗೆ ಸೇರಿರುತ್ತಾನೆ. ಲಕ್ಷಾಂತರ ವರ್ಷಗಳ ಹಿಂದೆ ಸೂರ್ಯದೇವನಿಗೆ ಉಪದೇಶಿತವಾಗಿ ಹರೇ ಅವನಿಂದ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಮೃತ ಮಾತಾಜಿ. ಮುಗೀತು. ಹೌದಾ? ಎಲ್ಲಿಂದ ಮಾತಾಜಿ? ನಿಜವಾದ ಅಂತ ಇದೆ. ಉಪದೇಶದಿಂದ ನಿಜವಾದ ಗುರು ತಪ್ಪಿ ಹೋಗುವುದಿಲ್ಲ. ಆದ್ದರಿಂದ ಗೀತೆಯಲ್ಲಿ ಅಭಿವ್ಯಕ್ತವಾಗಿರುವಂತೆ ಭಗವದ್ಗೀತೆಯ ಮಾರ್ಗವನ್ನು ಅನುಸರಿಸಬೇಕು.
ಸ್ವಾರ್ಥ ಆಕಾಂಕ್ಷೆಗಳಿಂದಾಗಿ ಇತರರನ್ನು ಸರಿಯಾದ ದಾರಿಯಿಂದ ತಪ್ಪಿಸುವವರ ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕು. ನಿಶ್ಚಯವಾಗಿಯೂ ಭಗವಂತನೇ ಪರಮ ಪುರುಷ, ಅವನ ಕಾರ್ಯಗಳು ಆಧ್ಯಾತ್ಮಿಕವಾದವು. ಇದನ್ನು ಅರ್ಥ ಮಾಡಿಕೊಂಡ ಮನುಷ್ಯನು ಭಗವದ್ಗೀತೆಯ ಅಧ್ಯಯನದ ಪ್ರಾರಂಭದಿಂದಲೂ ಮುಕ್ತನಾದವನು. ಹರೇ ಕೃಷ್ಣ. ಕೆಳಗಿದೆ ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆ ದಿವ್ಯ ಜ್ಞಾನ ಎಂಬ 4ನೇ ಅಧ್ಯಾಯ ಭಗವದ್ಗೀತೆ ಭಗವತ್ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದ. ಈ 2 ಶ್ಲೋಕದಿಂದ ನಮ್ಮ ಒಂದು 4ನೇ ಅಧ್ಯಾಯ ಮುಗಿದು ಹೋಗುತ್ತೆ. ಸೊ ಈ 2 ಒಂದು ಶ್ಲೋಕಗಳಲ್ಲಿ ಭಗವಂತ ಹೇಳ್ತಾ ಇರೋದು 4ನೇ ಅಧ್ಯಾಯವನ್ನ ಇಲ್ಲಿ ಭಗವಂತ ಅಂತ್ಯ ಮಾಡ್ತಾ ಇದ್ದಾರೆ. ಅಂತಂದ್ರೆ ಈ ಜ್ಞಾನದ ಕುರಿತು ಕೊಟ್ಟಂತಹ ದಿವ್ಯವಾದಂತಹ ಉಪದೇಶ, ಅದನ್ನ ಕುರಿತು ಸಂಕ್ಷಿಪ್ತವಾಗಿ ಭಗವಂತ ತಿಳಿಸ್ತಾ ಇದ್ದಾರೆ. ಅದೇನನ್ನೋದನ್ನ ನಾವು ನೋಡೋಣ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಂಧಂತಿ ಧನಂಜಯ. ಅಂದ್ರೆ ಯೋಗ ಸನ್ಯಸ್ತ ಕರ್ಮಾಣಂ, ಈಗ ಒಬ್ಬ ವಿರಕ್ತನಾದವನು ಅಂತಂದ್ರೆ ಎಲ್ಲ ಕರ್ಮ ಫಲಗಳಿಂದ ವಿರಕ್ತನಾದವನು, ಕರ್ಮ ಫಲಗಳನ್ನ ತ್ಯಜಿಸಿದವನು, ಅವನು ಯಾವಾಗ್ಲೂ ಕೂಡ ಕರ್ಮ ಯೋಗದಿಂದ ಭಕ್ತಿ ಸೇವೆಯನ್ನ ಪಡಿತಾನೆ ಅಂತ ಇಲ್ಲಿ ಹೇಳ್ತಾರೆ. ಅದೇ ಒಂದು ಜ್ಞಾನ. ಈಗ ನಾವು ನೋಡೋದಾದ್ರೆ 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ. 2ನೇ ಅಧ್ಯಾಯದಲ್ಲಿ ಕರ್ಮಯೋಗ, 3ನೇ ಈ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರುವಂತದ್ದು ಈ ದಿವ್ಯ ಜ್ಞಾನ ಅನ್ನೋದು. ಈ ದಿವ್ಯ ಜ್ಞಾನದಿಂದ, ಕರ್ಮಯೋಗದಿಂದ ದಿವ್ಯ ಜ್ಞಾನವನ್ನ ಪಡೆದುಕೊಂಡು ಆ ದಿವ್ಯ ಜ್ಞಾನದಿಂದ ಭಕ್ತಿ ಯೋಗಕ್ಕೆ ಹೋಗೋದೇನೆ ಮುಂದಿನ ಈ ಶ್ಲೋಕ ಮತ್ತೆ ಮುಂದಿನ ಶ್ಲೋಕದಲ್ಲಿ ಇರುವಂತಹ ಒಂದು ಕೊಂಡಿ ಅಂತಂದ್ರೆ ಒಂದು ಕನೆಕ್ಷನ್. ಹಾಗಾಗಿ ಜ್ಞಾನ ಅನ್ನೋದು ಬಹಳ ಮುಖ್ಯ. ಯಾವ ಜ್ಞಾನ ಬೇಕು? ಕರ್ಮ ಫಲಗಳಲ್ಲಿ ನಾವು ಆಸಕ್ತಿ ತ್ಯಜಿಸಬೇಕಾದ್ರೆ ನಮ್ಗೆ ಜ್ಞಾನ ಬೇಕು. ಜ್ಞಾನ ಅಂತಂದ್ರೆ ಯಾವುದೇ ಶೈಕ್ಷಣಿಕ ಜ್ಞಾನ ಅಲ್ಲ, ಮತ್ತೆ ಯಾವುದೇ ವೈದಾಧ್ಯಯನದ ಜ್ಞಾನ ಅಲ್ಲ. ಇಲ್ಲಿ ಆ ಕರ್ಮಗಳ ಫಲಗಳನ್ನ ಹೇಗೆ ತ್ಯಜಿಸ್ಬೇಕು ಅನ್ನುವಂತಹ ಜ್ಞಾನ. ಇದರಿಂದ ಅವನು ವಿರಕ್ತನಾಗ್ಬೇಕು. ಮತ್ತೆ ಯಾವ ವ್ಯಕ್ತಿ ಸಂಶಯಂ ಆತ್ಮವಂತನ ಕರ್ಮಾಣಿ ನಿಬಂಧಂತಿ ಧನಂಜಯ ಅಂತ ಹೇಳ್ತಾರೆ. ಸೊ ಯಾರು ಈ ಸಂಶಯಗಳುಳ್ಳವರಾಗಿದ್ದಾರೋ, ಈ ಭಗವಂತನ ಬಗ್ಗೆ ಆಗ್ಲಿ, ಭಗವಂತನ ಹೇಳುವಂತಹ ಈ ಒಂದು ವೇದಗಳಲ್ಲಾಗ್ಲಿ, ಅಥವಾ ಭಗವಂತನ ಕುರಿತು ತಿಳಿಸುವಂತಹ ವ್ಯಕ್ತಿಗಳಲ್ಲಿ, ಅಂದ್ರೆ ಭಕ್ತರಲ್ಲಿ, ಶುದ್ಧವಾದಂತಹ ಭಕ್ತರಲ್ಲಿ ಯಾರು ಸಂಶಯವನ್ನ ಇಟ್ಕೊಳ್ತಾರೋ ಅಂತಹ ವ್ಯಕ್ತಿ ಕರ್ಮದಿಂದ ಬಂಧಿತನಾಗ್ತಾನೆ. ಅವನು ಈ ಮತ್ತೆ ಕರ್ಮದಿಂದ ಬಂಧನ ಅಂತಂದ್ರೆ ಈ ಜನನ ಮರಣ ಚಕ್ರದಿಂದ ಅವನು ಮುಂದೆ ಹೋಗೋದಿಲ್ಲ. ಆದ್ರೆ ಆ ಜನನ ಮರಣ ಚಕ್ರದಲ್ಲಿ ಕೇವಲ ಅವನಿಗೆ ಮನುಷ್ಯ ಜನ್ಮನೇ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ಯಾವುದೇ ಒಂದು ಜೀವರಾಶಿಯ ಮೂಲಕ ಅವನು ನಿರಂತರವಾಗಿ ಆ ಚಕ್ರದಲ್ಲಿ ಅವನು ಚಲಿಸ್ತಾನೇ ಇರ್ತಾನೆ ಅನ್ನೋದನ್ನ ತಿಳಿಸಿದ್ರು. ಹಾಗಾಗಿ ಯಾರು ಕರ್ಮ ಫಲಗಳನ್ನ ತ್ಯಜಿಸಿ ಮತ್ತೆ ಕರ್ಮ ಫಲಗಳಲ್ಲಿ ವಿರಕ್ತನಾಗ್ತಾನೋ ಅಂತ ಒಂದು ಪಡೆದಂತಹ ಜ್ಞಾನ ಕರ್ಮಯೋಗದಲ್ಲಿ ಲೀನ ಆಗತ್ತೆ. ಆ ಕರ್ಮಯೋಗದಿಂದ ಅವನು ಭಕ್ತಿ ಯೋಗಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಅಂತ ವ್ಯಕ್ತಿಯನ್ನ ಆತ್ಮಸ್ಥಿತನಾದವನು ಅಂತ ಹೇಳ್ತಾರೆ. ಆತ್ಮವಂತಂ ಅಂತ ಹೇಳ್ತಾರೆ. ಅಂತ ಕರ್ಮವನ್ನ ಮಾಡುವವನು ಆತ್ಮವಂತನು ಅಂತಂದ್ರೆ ಆತ್ಮದಲ್ಲಿ ಸ್ಥಿರವಾದವನು, ದೃಢ ನಿಶ್ಚಯವನ್ನ, ದೃಢ ಸಂಕಲ್ಪವನ್ನ ಹೊಂದಿದವನು ಅಂತ ಹೇಳ್ತಾರೆ. ಯಾರು ತನ್ನ ಕರ್ಮ ಫಲಗಳನ್ನು ತ್ಯಜಿಸಿ ಭಕ್ತಿಪೂರ್ವಕ ಸೇವೆಯಲ್ಲಿ ಕರ್ಮ ಮಾಡುವನೋ, ಆಧ್ಯಾತ್ಮಿಕ ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿರುವನೋ, ಅವನು ವಾಸ್ತವವಾಗಿ ಆತ್ಮದಲ್ಲಿ ನೆಲೆಸಿರುತ್ತಾನೆ. ಧನಂಜಯ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಭಗವಂತ ಅರ್ಜುನನಿಗೆ. ಯಾಕೆ ಧನಂಜಯ ಅನ್ನುವಂತಹ ಹೆಸರನ್ನ ಸಂಬೋಧಿಸಿದ್ದು ಅಂತಂದ್ರೆ, ಈಗಾಗ್ಲೇ ಧನವನ್ನ ಜಯಿಸಿದವನು. ಹಾಗಾಗಿ ನೀನು ಗೊತ್ತು ನಿನಗೆ. ಯಾಕಂತಂದ್ರೆ ಧನವನ್ನ ಜಯಿಸೋದು ಅಂತಂದ್ರ ಅರ್ಥ ಧನವನ್ನ ಪಡೆಯೋದು ಅಲ್ಲ. ಧನವನ್ನೂ ಕೂಡ ತ್ಯಜಿಸುವಂತಹ ವ್ಯಕ್ತಿಯನ್ನ ಧನಂಜಯ ಅಂತ ಹೇಳ್ಬೋದು. ಸೊ ಅಂತ ಒಂದು ಫಲಗಳನ್ನ ತ್ಯಜಿಸಿದಂತವನು ನೀನು. ಹಾಗಾಗಿ ನೀ ಈ ಕರ್ಮದಲ್ಲಿ ಅಂದ್ರೆ ಯುದ್ಧದಲ್ಲಿ ನೀನು ಯಾವ ಒಂದು ಐಹಿಕ ಬಂಧನಕ್ಕೆ ಈಡಾಗಿದೆಯೋ, ಯಾವ ಒಂದು ಸಂಶಯಕ್ಕೆ ನೀನು ಬಂಧಿತನಾಗಿದ್ದೀಯೋ ಆ ಸಂಶಯವನ್ನ ತ್ಯಜಿಸು. ಮತ್ತೆ ಈಗಾಗ್ಲೇ ನೀನು ಜಯವನ್ನ ಸಾಧಿಸಿದ್ದೀಯಾ ಯಾವುದರಿಂದ? ಈ ಒಂದು ಕರ್ಮ ಫಲಗಳನ್ನ ತ್ಯಜಿಸುವುದರಲ್ಲಿ. ಹಾಗಾಗಿ ನೀನು ಈ ಒಂದು ಐಹಿಕ ಬಂಧನವನ್ನೂ ಕೂಡ ತ್ಯಜಿಸಿ ಯುದ್ಧವನ್ನ ಮಾಡು, ಏಳು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಶ್ರೀಲ ಪ್ರಭುಪಾದವರನ್ನು ಕೂಡ ಆಧ್ಯಾತ್ಮಿಕ ಜ್ಞಾನದಲ್ಲಿ ಇರುವವರು ಆಧ್ಯಾತ್ಮ ನೆಲೆಯಲ್ಲಿ ಇರ್ತಾರೆ, ಆತ್ಮ ಜ್ಞಾನದಲ್ಲಿ ನೆಲೆಗೊಂಡಿರ್ತಾರೆ. ಸೊ ಹಾಗಾಗಿ ಅಂತವರಿಗೆ ಯಾವುದೇ ಕರ್ಮ ಬಂಧನ ಬಿರುವುದಿಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. ಕೊನೆಯದಾಗಿ 42ನೇ ಶ್ಲೋಕದಲ್ಲಿ ತಸ್ಮಾತ್ ಜ್ಞಾನ ಸಂಭೂತಂ, ಇಲ್ಲಿ
ಆದ್ದರಿಂದ ತಸ್ಮಾತ್ ಅಂದ್ರೆ ಆದ್ದರಿಂದ ಆತ್ಮ ಸಂಭೂತಂ ಅಂತ ಹೇಳ್ತಾ ಇದ್ದಾರೆ. ಆತ್ಮ ಸಂಭೂತಂ ಹೃತ್ಸಂ ಅಂತ ಹೇಳ್ತಾರೆ. ಹೃತ್ಸಂ ಅಂತಂದ್ರೆ ಹೃದಯದಲ್ಲಿ ಸ್ಥಿತನಾದವನು, ಅಂದ್ರೆ ಜ್ಞಾನ ಸಂಭೂತ, ಜ್ಞಾನದಿಂದ ಹುಟ್ಟಿದ್ದು ಎಲ್ಲಿ ಹೃದಯಲ್ಲಿ ಸ್ಥಿತವಾಗಿರುತ್ತೋ ಸೊ ಅಂತವರಿಗೆ ಈ ಯಾವುದೇ ಜ್ಞಾನದಲ್ಲಿ ಸಂದೇಹಗಳು ಸಂಶಯಗಳು ಇರೋದಿಲ್ಲ. ಈಗ ಹೇಗೆ ನಾವು ಯಾವುದೇ ವಿಷಯವನ್ನ ಓದಿದಾಗ ಅದು ನಮಗೆ ಮನನ ಆಯ್ತು, ನಮ್ಮ ಮನಸ್ಸಿನಲ್ಲಿ ಉಳಿತು, ನಮಗೆ ಅದರ ಅರಿವು ಆಯ್ತು, ಅದನ್ನ ನಾವು ತಿಳ್ಕೊಂಡ್ವಿ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ವಿ ಅಂತಂದ್ರೆ ಅದು ಬದಲಾಗೋದಿಲ್ಲ. ಮತ್ತೆ ಅದರಲ್ಲಿ ನಮ್ಗೆ ಸಂಶಯ ಬರೋದಿಲ್ಲ, ಸಂದೇಹ ಬರೋದಿಲ್ಲ. ಹಾಗೆ ಯಾರು ಈ ಜ್ಞಾನವನ್ನ ಸರಿಯಾಗಿ ತಿಳ್ಕೊಳ್ತಾರೋ ಸರಿಯಾದ ಮಾರ್ಗದರ್ಶನದ ಅಡಿಯಲ್ಲಿ ಅಂತಂದ್ರೆ ಈಗಾಗ್ಲೇ ಇಲ್ಲಿ ಹೇಳಿರೋ ಹಾಗೆ ತದ್ವಿಧಿ ಪ್ರಣಿಪಾತೇನ ಅಂದ್ರೆ ಒಬ್ಬ ಆತ್ಮಸ್ಥಿತನಾದಂತಹ ವ್ಯಕ್ತಿಯಿಂದ ಅಂದ್ರೆ ಒಳ್ಳೆ ಗುರು ಪರಂಪರೆಯಿಂದ ಬಂದಂತಹ ಗುರುಗಳಿಂದ ಯಾರು ತಿಳ್ಕೊಳ್ತಾರೋ ಅಂತ ಆತ್ಮಜ್ಞಾನದಲ್ಲಿ ಸ್ಥಿತನಾದವನು, ಯಾವುದೇ ಸಂದೇಹಗಳು ಇರೋದಿಲ್ಲ ಅವನಿಗೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ತಸ್ಮಾತ್ ಜ್ಞಾನ ಸಂಭೂತಂ ರಸಂ ಅಜ್ಞಾನಿ ನಾತ್ಮನಃ ಅಂತ ಹೇಳ್ತಾರೆ. ಅಜ್ಞಾನ ಸಂಭೂತಂ, ಈಗ ಅಜ್ಞಾನ ಅನ್ನೋದೇನು, ಆತ್ಮ ಅನ್ನೋದು ಏನ್ ಮಾಡುತ್ತೆ ಗೊತ್ತಾಯ್ತು. ಅಜ್ಞಾನ ಅನ್ನೋದು ಅಜ್ಞಾನದಲ್ಲಿ ಇರುವಂತವನು, ಅಜ್ಞಾನ ಹುಟ್ಟಿಕೊಂಡಿರುವಂಥದ್ದು. ಅಜ್ಞಾನ ಎಲ್ಲಿ ಹುಟ್ಕೊಂಡಿರುತ್ತೆ? ಹೃದಯದಲ್ಲಿ. ಯಾಕಂತಂದ್ರೆ ಯಾವಾಗ ನಾವು ಜ್ಞಾನ ಅನ್ನೋದನ್ನು ಕೂಡ ಮನಸ್ಸಿನಿಂದ ಅರಿವು ಬರುತ್ತೋ ಹಾಗೇನೆ ಈ ಒಂದು ಅಜ್ಞಾನ ಅನ್ನೋದು ಕೂಡ ಅಲ್ಲಿಯೇ ಸ್ಥಿತವಾದಂಥದ್ದು. ಹಾಗಾಗಿ ಈ ಒಂದು ಸಂದೇಹ ಈ ನಮ್ಮ ಅಜ್ಞಾನದಿಂದಲೇ ಉಂಟಾಗುವಂಥದ್ದು. ಹಾಗಾಗಿ ಅರ್ಜುನ, ನಿನಗೂ ಕೂಡ ಸಂದೇಹ ಬಂದಿದೆ, ಸಂಶಯ ಬಂದಿದೆ. ಆ ಸಂಶಯದಿಂದಾನೇ ನೀನು ಏನ್ ಮಾಡ್ತಾ ಇದೀಯಾ, ಈ ತರದ ಗೊಂದಲದಲ್ಲಿ ನೀನು ಇದ್ದೀಯಾ ಅಂತ ಭಗವಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನೀನು ಏನ್ ಮಾಡ್ಬೇಕು ಅಂತಂದ್ರೆ ಚಿತ್ವೇನಂ ಸಂಶಯಂ ಅಂದ್ರೆ ಜ್ಞಾನದಿಂದ ನೀನು ಈ ಚಿತ್ವೇನಂ ಅಂತಂದ್ರೆ ಚಿತ್ವ ಅಂತಂದ್ರೆ ಕತ್ತರಿಸೋದು ಅಂತ. ಎದ್ರಿಂದ ಕತ್ತರಿಸೋದು? ಜ್ಞಾನದಿಂದ. ಏನನ್ನ ಕತ್ತರಿಸೋದು? ಜ್ಞಾನದ ಕತ್ತಿಯಿಂದ ಸಂಶಯವನ್ನ ಕತ್ತರಿಸುವಂತ ಭಗವಂತ ಹೇಳ್ತಾ ಇದ್ದಾರೆ ಇಲ್ಲಿ. ಜ್ಞಾನವೆಂಬ ಕತ್ತಿಯಿಂದ ಸಂಶಯವನ್ನೋದನ್ನ ನೀನು ಕತ್ತರಿಸು. ಕತ್ತರಿಸಿದ್ಮೇಲೆ ಏನಾಗತ್ತೆ? ಆವಾಗ ನೀನು ಯೋಗದಲ್ಲಿ ಸನ್ನಿಧನಾಗ್ತೀಯಾ ಅಂತ ಹೇಳ್ತಾರೆ. ಯೋಗಂ ಆತಿಷ್ಠೋತ್ತಿಷ್ಠ ಅಂತ ಹೇಳ್ತಾರೆ. ಯೋಗಂ ಆತಿಷ್ಠ ಅಂತಂದ್ರೆ ಯೋಗದಲ್ಲಿ ನೆಲೆಸ್ತೀಯಾ. ಆಮೇಲೆ ಉತ್ತಿಷ್ಠ ಅಂತ ಇದೆ. ಉತ್ತಿಷ್ಠ ಅಂತಂದ್ರೆ ಸಂಸ್ಕೃತದಲ್ಲಿ ಹೇಳೋದು, ಅಂದ್ರೆ ಎದ್ದೇಳು ಅಂತ ಹೇಳ್ತಾ ಇದ್ದಾನೆ. ಯೋಗಂ ಆತಿಷ್ಠ ಉತ್ತಿಷ್ಠ ಅಂತ ಹೇಳ್ತಾ ಇದ್ದಾನೆ. ಯೋಗದಲ್ಲಿ ನೀನು ನೆಲೆಸು, ಏಳು, ಎದ್ದೇಳು, ಹೋರಾಡು, ಭರತ ಕುಲದಲ್ಲಿ ಹುಟ್ಟಿದವನೇ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯೋಗ ಅಂತಂದ್ರೆ ಏನು? ಯೋಗ ಅಂತಂದ್ರೆ ಈಗ ತಿಳಿಸಿರೋ ಹಾಗೆ ಪತಂಜಲಿ ಯೋಗ, ಅಲ್ಲಿರುವಂತಹ ಹಠ ಯೋಗವನ್ನ ಹೇಳ್ತಾ ಇರೋದಲ್ಲ. ಯೋಗ ಅಂತಂದ್ರೆ ಒಂದು ಭಗವಂತನೊಂದಿಗೆ ಕಲ್ಪಿಸುವಂತಹ ಒಂದು ಸಂಬಂಧ. ಆ ಸಂಬಂಧಕ್ಕೆ ಇಲ್ಲಿ ಯೋಗ ಅಂತ ಹೇಳ್ತಾ ಇದ್ದಾರೆ. ಅದೇ ಯೋಗವನ್ನ ಸಂಪರ್ಕ ಕಲ್ಪಿಸೋದಕ್ಕೆ ನಾವು ಭಕ್ತಿ ಅಂತ ಹೇಳ್ತೇವೆ. ಭಕ್ತಿ ಮಾರ್ಗದ ಮೂಲಕ ನಾವು ಆ ಒಂದು ಸಂಬಂಧವನ್ನ ಕಲ್ಪಿಸ್ತೇವೆ. ಅದಕ್ಕಾಗಿ ಈ ಜ್ಞಾನವನ್ನ ನಿನಗೆ ಆಲ್ರೆಡಿ ಇದೆ. ಈ ಜ್ಞಾನದಿಂದ ನೀನು ನಿನಗಡೆ ಏನು ಈ ಸಂಶಯ ಗೊಂದಲ ಬಂದಿದ್ಯೋ ಅದನ್ನ ಕತ್ತರಿಸಿ ಯೋಗದಿಂದ ಭಕ್ತಿ ಮಾರ್ಗದಲ್ಲಿ ನೀನು ಯುದ್ಧವನ್ನ ಮಾಡ್ಲಿಕ್ಕೆ ಸನ್ನಿಧನಾಗು ಅಂತ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದವರು ಪ್ರಕಾರ ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ಸನಾತನ ಯೋಗದ ಕುರಿತು ತಿಳಿಸಿದ್ದಾರೆ. ಸನಾತನ ಯೋಗ ಅಂತಂದ್ರೆ ಏನು? ಸನಾತನ ಯೋಗ ಅಂತಂದ್ರೆ ಇಲ್ಲಿ ಜೀವಿಯು ಮಾಡುವಂತಹ ನಿರಂತರ ಕಾರ್ಯಗಳು, ಅದಕ್ಕೆ ಸನಾತನ ಯೋಗ ಅಂತ ಹೇಳ್ತಾರೆ. ಶಾಶ್ವತವಾದಂತಹ ಕಾರ್ಯ, ಶಾಶ್ವತವಾದಂತಹ ಕರ್ಮ, ಅದ್ರ ಬಗ್ಗೆ ತಿಳಿಸ್ತಾ ಇರೋದು. ಅದಕ್ಕೆ ನಾವು ಸನಾತನ ಯೋಗ ಅಂತ ಕರಿತೇವೆ. ಈ ಸನಾತನ ಯೋಗದಲ್ಲಿ 2 ವಿಧಗಳಿದೆ. ಒಂದು, ಈ ಸನಾತನ ಯೋಗದಲ್ಲಿ 2 ತರದ ಯಜ್ಞಗಳನ್ನ ಮಾಡ್ತಾರೆ. ಯಜ್ಞಗಳನ್ನ ಅಂದ್ರೆ ಹೋಮ ಹವನ ಅಗ್ನಿಯಿಂದ ಮಾಡುವಂತಹ ಯಜ್ಞ ಅಲ್ಲ, ಇಲ್ಲಿ ಕರ್ಮಗಳಿಂದ ಮಾಡುವಂತಹ ಯಜ್ಞ. ಇಲ್ಲಿ ಆ ಯಜ್ಞದ 2 ಭಾಗಗಳಲ್ಲಿ ಒಂದನೆಯದ್ದು ಪ್ರಾಪಂಚಿಕ ಸಂಪತ್ತಿನ ಯಜ್ಞ, ಅಂದ್ರೆ ಪ್ರಾಪಂಚಿಕರು ಐಹಿಕ ಜಗತ್ತಿನಲ್ಲಿ ಮಾಡುವಂತಹ ಯಜ್ಞ. ಇನ್ನೊಂದು ಆತ್ಮಜ್ಞಾನದ ಯಜ್ಞ. ಇಲ್ಲಿ ಐಹಿಕ ಕರ್ಮದಿಂದ ಅದರಲ್ಲಿ ನೀನು ಅರಿವು ತಿಳಿವಿನಿಂದ ನಿರತನಾಗಿ ಆತ್ಮಜ್ಞಾನವನ್ನ ಪಡೆದುಕೊಂಡು ನೀನು ಯಜ್ಞದ ಮೂಲಕ ಆಧ್ಯಾತ್ಮಿಕ ಕ್ರಿಯೆಯಲ್ಲಿ ನೀನು ತೊಡಗಿಕೋ ಅಂತ ಹೇಳ್ತಾ ಇದ್ದಾರೆ. ಸೊ ಯಜ್ಞ ಆಧ್ಯಾತ್ಮಿಕ ಕ್ರಿಯೆ ಅಂತಂದ್ರೆ ಯಾವ್ದು? ಈಗಾಗ್ಲೇ ತಿಳಿಸಿರೋ ಹಾಗೆ ಯಜ್ಞಗಳು ನಿಮ್ಗೆ ಗೊತ್ತು. ಯಾವ್ದು? ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ,
ಈ ತಪ ಯಜ್ಞ ಇವುಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಏನ್ ಮಾಡ್ತೀವಿ ನಾವು ಅಲ್ಲಿ ಅನ್ನೋದನ್ನ ಏನೇ ಓದಿದ್ರು ಕೂಡ ನಾವು ಅದನ್ನ ಅದರಲ್ಲಿ ಇರುವಂತಹ ಸ್ವಲ್ಪ ಭಾಗ ನಮ್ಗೆ ಅರ್ಥ ಆದ್ರೂ ಕೂಡ ಅದಕ್ಕೆ ನಾವು ಯಜ್ಞದ ಶೇಷ ಅಂತ ಕರಿತೇವೆ. ಅಲ್ಲೇ ಯಾವುದೇ ಒಂದು ಹೋಮ ಹವನದ ಅವಶ್ಯಕತೆ ಇರೋದಿಲ್ಲ. ಹೀಗೆ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಕೂಡ ನಾವು ಯಜ್ಞವನ್ನ ಮಾಡ್ತೇವೆ. ಹಾಗಾಗಿ ಈ ಆಧ್ಯಾತ್ಮಿಕ ಕ್ರಿಯೆ, ಈ ಯಜ್ಞದಲ್ಲಿ ಆಧ್ಯಾತ್ಮಿಕ ಕ್ರಿಯೆ ಅನ್ನೋದು ಬಹಳ ಮುಖ್ಯ. ಈ ಆಧ್ಯಾತ್ಮಿಕ ಕ್ರಿಯೆಯಲ್ಲಿ ಏನಿರುತ್ತೆ? ಆಧ್ಯಾತ್ಮಿಕ ಕ್ರಿಯೆಯಲ್ಲಿ ಆತ್ಮಜ್ಞಾನ ಇರುತ್ತೆ. ಈ ಆತ್ಮಜ್ಞಾನ ಅನ್ನೋದು ಏನು? ಹೀಗೆ ಮತ್ತೆ ಮುಂದುವರಿದಾಗ ಈ ಆಧ್ಯಾತ್ಮಿಕ ಕ್ರಿಯೆ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಮತ್ತೆ ನಾವು ಎರಡು ಬಗೆಯಾಗಿ ವಿಂಗಡಿಸ್ತೇವೆ. ಆಧ್ಯಾತ್ಮಿಕ ಕಾರ್ಯಗಳು ಅಂದ್ರೆ ನಮ್ಗೆ ಇರ್ಬೇಕಾಗಿರುವಂತಹ ವಿಷಯ, ಈ ಜ್ಞಾನದ ವಿಷಯ. ಬಹಳ ಆಳವಾದ ಜ್ಞಾನ ಏನು ಇಲ್ಲ. ನಾವು ತಿಳ್ಕೊಳ್ಬೇಕಾಗಿರೋದು ನಾನು ಯಾರು ಅನ್ನೋದು ಒಂದು. ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ನಾನು ತಿಳ್ಕೊಳ್ಬೇಕಾಗಿರೋದು ನಾನು ಆತ್ಮ, ಮತ್ತೆ ನನ್ನ ಒಂದು ಸಹಜ ಸ್ವರೂಪ ಅಂದ್ರೆ ಆತ್ಮದ ಒಂದು ಸ್ವರೂಪವನ್ನ ತಿಳ್ಕೊಳ್ಳೋದು. ಎರಡನೇದು ದೇವೋತ್ತಮ ಪರಮ ಪುರುಷನ ಕುರಿತು ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದು. ಭಗವಂತನೇ ಸತ್ಯ, ನಿತ್ಯ, ಶಾಶ್ವತ. ಅವನನ್ನ ತಿಳ್ಕೊಳ್ಳೋದು, ನನ್ನನ್ನ ತಿಳ್ಕೊಳ್ಳೋದು. ಸೊ ನನ್ನಲ್ಲಿ ಏನ್ ತಿಳ್ಕೊಳ್ಳೋದು? ನನ್ನ ದೇಹವನ್ನಲ್ಲ, ನನ್ನ ಆತ್ಮವನ್ನ, ನನ್ನ ಸಹಜ ಸ್ವರೂಪವನ್ನ. ಇದು ಎಲ್ಲಿಂದ ಬಂದಿದೆ, ಯಾಕೆ ಬಂದಿದೆ, ಹೇಗೆ ಬಂದಿದೆ, ಯಾರಿಂದ ಬಂದಿದೆ ಅಂತ ಅರ್ಥ ಮಾಡಿಕೊಳ್ಳೋದೇ ಮೊದಲನೆಯ ಆಧ್ಯಾತ್ಮಿಕ ಕಾರ್ಯ. ಎರಡನೇ ಆಧ್ಯಾತ್ಮಿಕ ಕಾರ್ಯ ಭಗವಂತನ ಸತ್ಯ. ಭಗವಂತನಿದ್ದಾನೆ, ಹೇಗೆ ಇದ್ದಾನೆ, ಆಕಾರವೋ ನಿರಾಕಾರವೋ, ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಎಲ್ಲ ಕಡೆ ಇದ್ದಾನ, ಈ ಸೃಷ್ಟಿಸಿದ್ದವ್ರು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ಸೊ ಭಗವಂತನಿಂದ ಬಂದಿದ್ದೆ, ಆದ್ರೆ ಅವನೇ ಮೂಲ ಪುರುಷ. ಇವುಗಳೆಲ್ಲವನ್ನು ಅರ್ಥ ಮಾಡಿಕೊಂಡ್ರೆ ನಾನು ಅಲ್ಲಿಂದ ಬಂದಿದ್ದೇನೆ, ಭಗವಂತನಿಂದನೇ ನಾನು ಬಂದಿದ್ದೇನೆ, ಭಗವಂತನ ಲೋಕದಿಂದನೇ ನಾನು ಬಂದಿದ್ದೇನೆ ಅಂದ್ರೆ ಭಗವಂತನ ಎಡೆಗೆನೆ ನಾನು ಹೋಗೋದೇನೆ ನಾನು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ಒಂದು ಜ್ಞಾನ. ಹಾಗಾಗಿ ಇಲ್ಲಿ ಯಜ್ಞಗಳಲ್ಲಿ ಎರಡು ತರನಾದಂತಹ ಯಜ್ಞ ಒಂದು ಭೌತಿಕ ಸಂಪತ್ತಿನ ಯಜ್ಞ, ಇನ್ನೊಂದು ಆಧ್ಯಾತ್ಮಿಕ ಯಜ್ಞ. ಆಧ್ಯಾತ್ಮಿಕ ಯಜ್ಞಗಳಲ್ಲಿ ಎರಡು ವಿಧ. ಒಂದು ಆತ್ಮದ ಸಹಜ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳೋದು, ಇನ್ನೊಂದು ದೇವೋತ್ತಮ ಪರಮ ಪುರುಷನನ್ನ ತಿಳಿದುಕೊಳ್ಳುವಂಥದ್ದು. ಹೀಗೆ ಈ ಒಂದು ಅರ್ಥ ನಮ್ಗೆ ಆಧ್ಯಾತ್ಮಿಕ ಜ್ಞಾನ ಸಿಕ್ಬಿಟ್ರೆ ನಾವು ಪರಿಪೂರ್ಣ ಜ್ಞಾನವನ್ನ ಪಡೆದ ಹಾಗೆ. ಸೊ ಇದರಿಂದ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಮತ್ತೆ ನಮ್ಮ ಒಂದು ಮೂಲ ಉದ್ದೇಶ, ನಾವು ನಮ್ಮ ಒಂದು ಹುಟ್ಟಿರುವ ಉದ್ದೇಶವನ್ನ ನಾವು ತಿಳಿದುಕೊಂಡು ಮುಂದುವರಿತೀವಿ. ಎಲ್ಲಿ? ಆಧ್ಯಾತ್ಮಿಕದಲ್ಲಿ. ಹೀಗೆ ಈ ಭಗವಂತ ಈ ಗೀತೆಯ ಉಪದೇಶವನ್ನ ಯಾರು ಅರ್ಥ ಮಾಡಿಕೊಳ್ತಾರೋ ಅವ್ರಿಗೆ ಶ್ರದ್ಧಾವಂತರು ಅಂತ ಕರೀತಾರೆ. ಯಾರು ಈ ಒಂದು ಉಪದೇಶವನ್ನ ಅರ್ಥ ಮಾಡಿಕೊಳ್ಳೋದಿಲ್ವೋ, ತಮ್ಮದೇ ಆದಂತಹ ತಾತ್ವಿಕವಾದಂತಹ ಊಹಾಪೋಹಗಳನ್ನ ಕೊಡ್ತಾರೋ ಅವರಿಗೆ ಶ್ರದ್ಧಾಹೀನರು ಅಂತ ಹೇಳ್ತಾರೆ. ಹಾಗಾಗಿ ಭಗವಂತ ನಮ್ಗೆಲ್ಲರಿಗೂ ಕೂಡ ಸ್ವಲ್ಪ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನ ನಾವು ದುರುಪಯೋಗ ಮಾಡಿಕೊಳ್ಬಾರ್ದು. ಆ ಒಂದು ಸ್ವಾತಂತ್ರ್ಯವನ್ನ ಭಗವಂತನ ಕಡೆಗೇನೆ ಹೋಗ್ಲಿಕ್ಕೆ ನಾವು ಅದನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಕೃಷ್ಣ ಪ್ರಜ್ಞೆ, ಈ ಎಲ್ಲಾ ಯಜ್ಞ, ಆಧ್ಯಾತ್ಮಿಕ ಕ್ರಿಯೆ ಇವುಗಳು ಇರೋದು ಈ ಕೃಷ್ಣ ಪ್ರಜ್ಞೆಯ ತತ್ವಗಳಲ್ಲಿ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕ್ರಮಕ್ರಮವಾಗಿ ನಾವು ಜ್ಞಾನವನ್ನ ಸ್ವೀಕರಿಸಿ ಅಜ್ಞಾನವನ್ನ ಕಳೆದುಕೊಳ್ಳಬಹುದು. ಮತ್ತೆ ಜೊತೆಗೆ ದೇವತೆಗಳಿಗೆ ಮಾಡುವ ವಿವಿಧ ಯಜ್ಞಗಳು, ಬ್ರಹ್ಮನ್ಗೆ ಮಾಡುವ ಯಜ್ಞ, ಬ್ರಹ್ಮಚರ್ಯ ಯಜ್ಞ, ಕೌಟುಂಬಿಕ ಜೀವನದಲ್ಲಿ ಇಂದ್ರಿಯ ನಿಗ್ರಹ, ಹಠಯೋಗದ ಆಚರಣೆ, ತಪಸ್ಸು, ಐಹಿಕ ಸಂಪತ್ತನ್ನ ತ್ಯಜಿಸುವುದು, ವೇದಾಧ್ಯಯನ ಮತ್ತು ವರ್ಣಾಶ್ರಮ ಧರ್ಮದಲ್ಲಿ ನಿರತನಾಗುವುದರಲ್ಲಿ ಇಲ್ಲಿ ಇವೆಲ್ಲವುಗಳಲ್ಲಿ ಕೂಡ ಮಾಡುವ ಯಜ್ಞ, ಇಂತಹ ವಿವಿಧ ರೀತಿಯ ಯಜ್ಞಗಳು ಕೃಷ್ಣ ಪ್ರಜ್ಞೆಯನ್ನು ಎಚ್ಚರಿಸುತ್ತೆ. ಅಂದ್ರೆ ಇಲ್ಲಿ 4 ವರ್ಣ ಮತ್ತೆ 4 ಆಶ್ರಮಗಳು ಆಚರಿಸುವಂತಹ ಯಜ್ಞ, ಇವೆಲ್ಲ ಯಜ್ಞಗಳು ಕೃಷ್ಣ ಪ್ರಜ್ಞೆಯನ್ನ ಎಚ್ಚರಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲದರ ಮಾರ್ಗ ಈ ಕೃಷ್ಣ ಪ್ರಜ್ಞೆಯೇ. ಹಾಗಾಗಿ ಇವೆಲ್ಲಕ್ಕೂ ಕೂಡ ಯಜ್ಞ ಅಂತ ಕರೀತಾರೆ. ಸೊ ಈ ಯಜ್ಞಗಳಲ್ಲಿ ಇರುವಂತಹ ಮೂಲ ಕರ್ಮ ಏನಂತಂದ್ರೆ ನಿಯಂತ್ರಿತ ಕರ್ಮ ಅಂತ ಹೇಳ್ತಾರೆ. ನಿಯಂತ್ರಿತ ಕರ್ಮ ಅಂತಂದ್ರೆ ಇಂದ್ರಿಯಗಳ ನಿಗ್ರಹದ ಜೊತೆಗೆ ನಾವು ಯಾವುದೇ ಕರ್ಮವನ್ನ ಮಾಡಿದ್ರು ಕೂಡ ಭಗವಂತನಿಗೆ ಇಷ್ಟವಾಗುವಂತಹ ಮತ್ತೆ ಅವನಿಗೆ ಅನುಕೂಲಕರವಾಗುವಂತಹ ಕರ್ಮವನ್ನ ಮಾಡ್ಬೇಕು. ಇಂಥ ಕಾರ್ಯಗಳಲ್ಲಿ ನಮಗೆ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಮುಂದುವರಿಲಿಕ್ಕೆ ಸಹಾಯವನ್ನ ಮಾಡುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಆದ್ರಿಂದ ಈ ಭಗವದ್ಗೀತೆಯನ್ನಾಗಲಿ ಅಥವಾ ಬೇರೆ ಯಾವುದೇ ಧರ್ಮ ಗ್ರಂಥವನ್ನಾಗಲಿ ನಿಜವಾದ ಗುರುವಿನಿಂದ ಸೇವೆ ಮತ್ತು ಶರಣಾಗತಿಯ ಮನೋಧರ್ಮದಲ್ಲಿ ನಾವು ಕಲಿತ್ಕೊಳ್ಬೇಕು.
ಅಂತ ಹೇಳ್ತಾರೆ. ಸೊ ನಿಜವಾದ ಗುರುವು ಅನಾದಿ ಕಾಲದಿಂದ ಬಂದ ಗುರು ಶಿಷ್ಯ ಪರಂಪರೆಗೆ ಸೇರಿರುತ್ತಾರೆ. ಗುರು ಮಧ್ಯದಲ್ಲಿ ಬಂದವರೆಲ್ಲ ಅವರು ಗುರು ಶಿಷ್ಯ ಪರಂಪರೆಯಿಂದ ಅವರನ್ನು ಕೂಡ ಗುರುಗಳು ಕೊಟ್ಟಂತಹ ಮಾರ್ಗದರ್ಶನದ ಅಡಿಯಲ್ಲಿ ಜ್ಞಾನವನ್ನ ಪಡೆದು ಅದರ ಅನುಭವವನ್ನ ಪಡೆದುಕೊಂಡು ಅವರು ಕೂಡ ತಮ್ಮ ಶಿಷ್ಯರಿಗೆ ಈ ಬೋಧನೆಯನ್ನ ಮಾಡುವಂತವರು. ಅಂತವರಿಂದ ನಾವು ಇದನ್ನ ತಿಳಿದುಕೊಳ್ಬೇಕು. ಹೀಗೇನೆ ಇದು ಲಕ್ಷಾಂತರ ವರ್ಷಗಳ ಹಿಂದೆ ಭಗವಂತ ಈ ಒಂದು ಭಗವದ್ಗೀತೆಯ ಉಪದೇಶವನ್ನ ಸೂರ್ಯದೇವನಿಗೆ ಮಾಡಿದ್ರು. ಸೊ ಅವನಿಂದ ಭೂಲೋಕಕ್ಕೆ ಬಂದಿರುವ ಭಗವದ್ಗೀತೆಯ ಉಪದೇಶದ ನಿಜವಾದ ಗುರುವು ತಪ್ಪಿ ಹೋಗುವುದಿಲ್ಲ. ಹಾಗಾಗಿ ಎಲ್ಲಿ ಯಾವಾಗ ಸೂರ್ಯದೇವನಿಗೆ ಮಾಡಿದ್ರೋ ಅದೇ ಭೂಲೋಕದಲ್ಲಿ ಈ ಅರ್ಜುನನಿಗೆ ಮಾಡಿದ್ರು. ಹಾಗಾಗಿ ಈ ಒಂದು ಜ್ಞಾನ ಎಲ್ಲಿ ಕೂಡ ತಪ್ಪಿ ಹೋಗೋದಿಲ್ಲ. ಅದರಿಂದ ಗೀತೆಯಲ್ಲಿ ಏನಿದೆ, ಭಗವದ್ಗೀತೆಯಲ್ಲಿ ನಾವು ಹೇಳಿರುವಂತಹ ಮಾರ್ಗವನ್ನ ಅನುಸರಿಸಬೇಕು ಅಂತ ಶ್ರೀಲ ಪ್ರಭುಪಾದವರು ತಿಳಿಸ್ತಾರೆ. ಹಾಗಾಗಿ ನಿಶ್ಚಯವಾಗಿಯೂ ಕೃಷ್ಣನೇ ಪರಮ ಪುರುಷ, ದೇವೋತ್ತಮ ಪುರುಷ, ಮೂಲ ಪುರುಷ. ಹಾಗಾಗಿ ನಮ್ಮ ಕಾರ್ಯಗಳು, ಕರ್ಮಗಳು, ಯಜ್ಞಗಳು ಯಾವಾಗಲೂ ಕೂಡ ಆಧ್ಯಾತ್ಮಿಕವಾಗಿರ್ಬೇಕು. ಸೊ ಇಂಥ ಒಂದು ಜ್ಞಾನವನ್ನ ಅರ್ಥ ಮಾಡಿಕೊಂಡಂತಹ ಮನುಷ್ಯ ಈ ಒಂದು ಏನು ಐಹಿಕ ಬಂಧನದಿಂದ ಮುಕ್ತನಾಗ್ತಾನೆ ಅಂತ ತಿಳಿಸ್ತಾರೆ. ಒಟ್ಟಾರೆ ಈ ಒಂದು ಇದರಲ್ಲಿ ನಾವು ತಿಳಿದುಕೊಂಡಿರುವಂತದ್ದು ಯಾವುದು? ಯಜ್ಞ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಹೇಗೆ ಅದನ್ನ ಪಡ್ಕೊಳ್ಬೇಕು, ಯಾರಿಂದ ಪಡ್ಕೊಳ್ಬೇಕು, ಆ ಜ್ಞಾನದ ಅರ್ಹತೆಗಳು ಯಾವ್ಯಾವ್ದು, ಮತ್ತೆ ಆ ಜ್ಞಾನದಿಂದ ನಮ್ಗೆ ಯಾವ ಫಲಿತಾಂಶ ಸಿಗುತ್ತೆ, ಮತ್ತೆ ಆ ಜ್ಞಾನ ಇಲ್ಲದೆ ಇದ್ರೆ ಅಂತ ವ್ಯಕ್ತಿಗೆ ಏನಾಗುತ್ತೆ. ಸೊ ಇವುಗಳ ಕುರಿತಾಗಿ ನಾವು 4ನೇ ಅಧ್ಯಾಯದಲ್ಲಿ ದಿವ್ಯ ಜ್ಞಾನದ ಕುರಿತು ತಿಳಿದುಕೊಂಡ್ವಿ. ನಾಳೆಯ ತರಗತಿಯಲ್ಲಿ ಇದರ ಒಂದು ಸಾರಾಂಶ 1ನೇ ಶ್ಲೋಕದಿಂದ 4ನೇ ಅಧ್ಯಾಯದ 1ನೇ ಶ್ಲೋಕದಿಂದ 42ನೇ ಶ್ಲೋಕದಲ್ಲಿಯೂ ಕೂಡ ಏನು ಪ್ರಾಮುಖ್ಯತೆಯ ಅಂಶಗಳಿದ್ದಾವೋ ಆ ಅಂಶಗಳ ಕುರಿತು ನಾನು ಸ್ವಲ್ಪ ಅವಲೋಕನವನ್ನ ಮಾಡೋಣ ನಾವೆಲ್ಲರೂ ಕೂಡ. ನಾಳೆಗೆ ಇರ್ಲಿ ಅದರ ಕನ್ಕ್ಲೂಷನ್ ಪಾರ್ಟ್, 4th ಚಾಪ್ಟರ್ದು ಕನ್ಕ್ಲೂಷನ್ ಪಾರ್ಟ್ ಇನ್ನು ಮುಂದುವರಿಸ್ತಾ ಇದರಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನಾನು ತರಗತಿ ಮುಗಿದ್ಮೇಲೆ ಕೊಡ್ತೇನೆ. ಸೊ ಅವರು ಆಮೇಲೆ ಕೇಳಬಹುದು. ಇವಾಗ ನಾವು ಇವತ್ತು ಏಕಾದಶಿ, ಯೋಗಿನಿ ಏಕಾದಶಿಯ ಮಹಾತ್ಮೆ ಅಥವಾ ಮಹಿಮೆಯನ್ನ ನಾವು ತಿಳಿದುಕೊಳ್ಳೋಣ. ನಿನ್ನೆಗೆ ನಾವು ಓದಿದ್ವಿ, ಯೋಗಿನಿ ಏಕಾದಶಿಯನ್ನ ಮಹಿಮೆಯನ್ನ ಓದಿದ್ವಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಜ್ಯೇಷ್ಠ ಕೃಷ್ಣ ಪಕ್ಷ ಒಂದು ಯೋಗಿನಿ ಏಕಾದಶಿ, ಇದರ ಕುರಿತು ನಾವು ಇವತ್ತು ತಿಳಿದುಕೊಳ್ಳೋಣ. ಇದರಲ್ಲಿರುವಂತಹ ಕಥೆಯನ್ನು ಮತ್ತೆ ಈ ಏಕಾದಶಿಯನ್ನ ಮಾಡುವುದರಿಂದ ನಮಗೆ ಸಿಗುವಂತಹ ಫಲಗಳ ಕುರಿತು ನಾವು ನೋಡೋಣ. ಯೋಗಿನಿ ಏಕಾದಶಿ ಇದು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಿಂದ ಬರುವಂತಹ ಒಂದು ಏಕಾದಶಿ. ಯೋಗಿನಿ ಅಂದ್ರೆ ಏನು? ಯೋಗಿನಿ ಅಂತಂದ್ರೆ ಈ ಹೆಸರೇ ಹೇಳೋ ಹಾಗೆ ಯೋಗವನ್ನ ಕಲ್ಪಿಸಿಕೊಡುವಂಥದ್ದು ಯೋಗಿನಿ ಏಕಾದಶಿ. ಯೋಗ ಅಂತಂದ್ರೆ ಏನು? ಯೋಗ ಅಂತಂದ್ರೆ ಕೂಡಿಸುವಂಥದ್ದು, ಸಂಪರ್ಕವನ್ನ ಕಲ್ಪಿಸಿಕೊಡುವಂಥದ್ದು, ಇದು ಯೋಗ. ಹಾಗೆ ಇದು ಯಾರೊಂದಿಗೆ ಈ ಸಂಪರ್ಕವನ್ನ ಕಲ್ಪಿಸಿಕೊಡ್ತು, ಯಾರನ್ನ ಕೂಡಿಸಿತು ಅನ್ನೋದನ್ನ ನಾವು ಈ ಒಂದು ಕಥೆಯ ಮೂಲಕ ತಿಳ್ಕೊಳ್ತೀವಿ. ಇಲ್ಲಿ ಏಕಾದಶಿ ವ್ರತ ಅಂದ್ರೆ ವ್ರತಾನಾಂ ಉತ್ತಮಂ ರಾಜನ್ ಕಥೆಯಾಂ ತಬಾಕೃತಃ ಅಂತ ಹೇಳ್ತಾರೆ ಕೃಷ್ಣ. ಅಂದ್ರೆ ವೃತಗಳಲ್ಲೇನೆ ಶ್ರೇಷ್ಠವಾದ ವ್ರತ ಏಕಾದಶಿ ವ್ರತ. ಯಾಕೆ ಇದಕ್ಕೆ ವ್ರತ ಅಂತ ಕರೀತೇವೆ? ಯಾಕಂದ್ರೆ ಕೆಲವು ನಿಯಮ ನಾವು ಅಳವಡಿಸ್ಕೊಳ್ಬೇಕು, ಹಾಗಾಗಿ ಇದಕ್ಕೆ ನಾವು ವ್ರತ ಅಂತ ಕರೀತೇವೆ. ಆ ನಿಯಮಗಳು ಅಳವಡಿಸ್ಕೊಳ್ಳುವಂತಹ ನಿಯಮಗಳು ಯಾವುದು? ಅಹಿಂಸೆ,
ಬ್ರಹ್ಮಚರ್ಯ, ಸತ್ಯ, ಶುಚಿತ್ವ. ಇವು 4 ಕೂಡ ಇನ್ನೂ ಇದೆ. ಯಾರು ಬ್ರಾಹ್ಮಣರಲ್ಲಿ ಇರುವಂತಹ ಕ್ವಾಲಿಟೀಸ್ಗಳು, ಗುಣಗಳು ನಾವು ಅಳವಡಿಸ್ಕೊಳ್ಬೇಕು. ಮುಖ್ಯವಾಗಿ ವೃತಗಳಿಗೆ ಇವು 4 ಯಾವುದು ನಾವು ನಿಯಮಗಳನ್ನ ಅಳವಡಿಸ್ಕೊಳ್ಬೇಕು. ಯಾವುದೇ ಜೀವಿಗಳಿಗೆ ಹಿಂಸೆ ಮಾಡಬಾರ್ದು. ನಾವು ಅವತ್ತು ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು, ಯಾರು ಕುಟುಂಬಸ್ಥರು. ಮತ್ತೆ ಸತ್ಯವಂತರಾಗಿರ್ಬೇಕು. ಮತ್ತೆ ಜೊತೆಗೆ ನಾವು ಶುಚಿತ್ವ ಆಗಿರ್ಬೇಕು. ಶುಚಿತ್ವ ಅಂತಂದ್ರೆ ಇದು ಅಂತರಂಗವಾಗಿ ಮತ್ತೆ ಬಹಿರಂಗವಾಗಿ ಎರಡೂ ಕೂಡ ಶುಚಿತ್ವ ಹೇಳಿರುವಂತದ್ದು. ಸೊ ಇವುಗಳನ್ನ ನಾವು ಆಚರಿಸಿ ಈ ಯೋಗಿನಿ ಎಂಬ ಏಕಾದಶಿ ಅಥವಾ ಯಾವುದೇ ಏಕಾದಶಿಯನ್ನ ಮಾಡುವಂಥದ್ದು. ಮುಂದೆ ನೋಡೋಣ ಈ ಒಂದು ಏಕಾದಶಿಯ ಮಹಿಮೆ ಏನು. ಹೀಗೇನೆ ಶ್ರೀಕೃಷ್ಣನಿಗೆ ಯುಧಿಷ್ಠಿರ ಕೇಳ್ತಾನೆ, ಜ್ಯೇಷ್ಠ ಕೃಷ್ಣ ಪಕ್ಷದಂದು ಬರುವಂತಹ ಈ ಒಂದು ಏಕಾದಶಿಯ ಹೆಸರು ಏನು, ಮತ್ತೆ ಅದರ ಮಹಾತ್ಮೆಯನ್ನ ನನಗೆ ತಿಳಿಸು ಅಂತ ಕೃಷ್ಣನಿಗೆ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾರೆ, ಯುಧಿಷ್ಠಿರ, ಎಲ್ಲಾ ಪಾಪಗಳ ನಾಶ ಮಾಡಿ ಈ ಒಂದು ಐಶ್ವರ್ಯ ಮೋಕ್ಷವನ್ನ ಕೊಡುವಂತಹ ವ್ರತಗಳಲ್ಲಿ ಶ್ರೇಷ್ಠವಾದಂತಹ ವ್ರತ ಈ ಯೋಗಿನಿ ವ್ರತ. ಇದ್ರ ಬಗ್ಗೆ ನಾನು ಹೇಳ್ತೀನಿ, ಕೇಳು ಅಂತ ಹೇಳ್ತಾರೆ. ಮತ್ತೆ ಇದು ಏನೇನು ಫಲವನ್ನ ಕೊಡುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ರು. ಈ ಒಂದು ಯೋಗಿನಿ ಏಕಾದಶಿ ಮಹಾಪಾತಕವನ್ನ ನಾಶ ಮಾಡುತ್ತೆ. ಮತ್ತೆ ಈ ಒಂದು ಸಂಸಾರ ರೂಪಿಯ ಮಹಾಸಾಗರದಲ್ಲಿ, ಇದು ಒಂದು ಮಹಾಸಾಗರ, ನಮ್ಮ ಸಂಸಾರ ಅನ್ನೋದು ಒಂದು ಮಹಾಸಾಗರ. ಈ ಮಹಾಸಾಗರ ವಿಶಾಲವಾಗಿದೆ, ಹೌದು. ಆದ್ರೆ ಈ ವಿಶಾಲವಾದಂತಹ ಮಹಾಸಾಗರದಲ್ಲಿ ಯಾವಾಗ ಏನು ಸಂಭವಿಸುತ್ತೋ ಅದು ಹೇಳಲಿಕ್ಕೆ ಬರೋದಿಲ್ಲ. ಯಾವಾಗ್ಲೂ ಕೂಡ ಸುನಾಮಿ ಬರ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಬಿರುಗಾಳಿ ಬರ್ಬೋದು. ಆ ಮಹಾಸಾಗರ ಅಲ್ಲೋಲ ಕಲ್ಲೋಲ ಆಗ್ಬಹುದು, ಮತ್ತೆ ಶಾಂತವಾಗಬಹುದು. ಮತ್ತೆ ಇಲ್ಲಿ ನಾವು ಇರೋದು ನೌಕೆ ಅಂತ ಈ ಮಹಾಸಾಗರದಲ್ಲಿ. ಸೊ ಈ ನೌಕೆ ಅಂತ ಇದ್ದಾಗ ಇದೇನಾಗತ್ತೆ, ಇದನ್ನ ನಾವು ಈ ನೌಕೆಯನ್ನ ದಾಟಿ ಮಹಾಸಾಗರದಿಂದ ನಾವು ದಾಟಿಸ್ಬೇಕು. ದಾಟಿಸಿ ಎಲ್ಲೇ ಹೋಗೋದು, ಭಗವಂತನೆಡೆಗೆ ಹೋಗೋದು. ಸೊ ಇದರ ಕುರಿತು ಭಗವಂತ ಇಲ್ಲಿ ಈ ಪಾಪ ನಾಶ ಮಾಡುವಂತಹ ಕಥೆಯ ಇದನ್ನ ಯಾವುದು ವೃತದ ಕಥೆಯನ್ನ ತಿಳಿಸ್ತಾ ಇದ್ದಾರೆ. ಭಗವಂತ ಈ ಒಂದು ಕತೆ ಇದರಲ್ಲಿ ಏಕಾದಶಿ ವ್ರತ ಯೋಗಿನಿಯಲ್ಲಿ ತಿಳಿಸಿರೋ ಹಾಗೆ, ಕುಬೇರ ಅನ್ನುವಂಥ ಒಬ್ಬ ರಾಜ. ಕುಬೇರ ಯಾರು ಅಂತ ನಿಮ್ಗೆ ಗೊತ್ತು. ಕುಬೇರನ ರಾಜಧಾನಿ ಅಲ್ಕಾಪುರಿ. ಅಲ್ಕಾಪುರಿಯಲ್ಲಿ ಅವನು ವಾಸವಾಗ್ತಿದ್ನ ಕುಬೇರ ರಾಜ. ಕುಬೇರನಿಗೆ ಒಬ್ಬ ಅಂದ್ರೆ ಯಾರು ಆರಾಧ್ಯ ದೈವ ಅಂತ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ. ಹಾಗೇನೆ ಕುಬೇರನಿಗೆ ಆರಾಧ್ಯ ದೈವ ಶಿವ, ರುದ್ರ. ಬಹಳ ಪೂಜ್ಯನೀಯವಾಗಿದ್ದ ಕುಬೇರನಿಗೆ. ಯಾಕೆ ಅಂತಂದ್ರೆ ನಾವು ದಿಕ್ಕನ್ನ ನೋಡೋದಾದ್ರೆ ಕುಬೇರನ ದಿಕ್ಕು ಉತ್ತರ ದಿಕ್ಕು ಅಂತ ಹೇಳ್ತೇವೆ, ಮತ್ತೆ ಶಿವನ ದಿಕ್ಕು ಈಶಾನ್ಯ. ಈಶ ಅದಕ್ಕಾಗಿ ಈಶಾನ್ಯ ಅಂತ ಹೇಳ್ತಾರೆ. ಸೊ ಎರಡೂ ಹತ್ತಿರದಲ್ಲೇ ಇರುವಂತದ್ದು. ಅಂದ್ರೆ ಶಿವ ಹಿಮಾಲಯದಲ್ಲಿ ಇರ್ತಾನೆ, ಮತ್ತೆ ಕುಬೇರ ಅಲ್ಕಾಪುರಿಯಲ್ಲಿ. ಅವು ಎರಡೂ ಪಕ್ಕದಲ್ಲೇ ಇರುವಂತದ್ದು. ಹಾಗಾಗಿ ಕುಬೇರ ಶಿವನ ಒಬ್ಬ ಆರಾಧ್ಯ ಶಿವ ಕುಬೇರನ ಆರಾಧ್ಯ ದೇವ ಆಗಿದ್ದ. ಮತ್ತೆ ಯಾವಾಗ್ಲೂ ಕೂಡ ಕಟ್ಟುನಿಟ್ಟಾದ ಪೂಜೆಯನ್ನ ಈ ಕುಬೇರ ಪಾಲಿಸ್ತಾ ಇದ್ದ. ಎಲ್ಲಿ? ಅಲ್ಕಾಪುರಿ ಎಂಬ ರಾಜಧಾನಿಯಲ್ಲಿ. ಈ ಒಂದು ಪೂಜೆಯಲ್ಲಿ ಒಂದಿಷ್ಟು ತೊಡರುಗಳು ಆಗದೆ ಇರೋ ಹಾಗೆ ಕುಬೇರ ನೋಡ್ಕೊಂಡು ಹೋಗ್ತಾ ಇದ್ದ. ಅವನ ಒಂದು ರಾಜ್ಯದಲ್ಲಿ ಹೇಮ ಎಂಬ ಮಾಲಿ ಇದ್ದ. ಮಾಲಿ ಅಂತಂದ್ರೆ ತೋಟಗಾರ ಮಾಡುವಂಥವನು, ಅವನಿಗೆ ಮಾಲಿ ಅಂತ ಕರೀತಾರೆ. ಹೇಮಾ ಮಾಲಿನಿ ಅಲ್ಲ. ನಿನ್ನೆ ಎಲ್ರು ಕೂಡ ಹೇಮಾ ಮಾಲಿನಿ ಅಂತ ಓದಿದ್ರಿ. ಹೇಮ ಎಂಬ ಮಾಲಿ ಇದ್ದ. ಅವನು ತೋಟಗಾರಿಕೆಯನ್ನ ಮಾಡ್ತಾ ಇದ್ದ. ಅಲ್ಲಿ ಹೂಗಳನ್ನ ಬೆಳೆಯುತ್ತಿದ್ದ. ಸೊ ಹೂಗಳನ್ನ ಬೆಳೀತಿದ್ದ ಅಂತ ಅಂದ್ರೆ ಅವನು ಪೂಜೆಗಾಗಿ ತನ್ನ ತೋಟದಲ್ಲಿ ಅಂದ್ರೆ ರಾಜನ ತೋಟದಲ್ಲಿರುವಂತಹ ಹೂಗಳನ್ನ ಅವನು ತರ್ತಾ ಇರ್ಲಿಲ್ಲ. ಅವನು ಹೂಗಳನ್ನ ತರ್ತಾ ಇರೋದು ಮಾನಸ ಸರೋವರದಿಂದ. ಕುಬೇರನ ಒಂದು ನಿಯಮ ಆಗಿತ್ತು, ಪ್ರತಿದಿನ ನಾನು ಮಾಡುವಂತಹ ಶಿವನ ಪೂಜೆಗೆ ನೀನು ಮಾನಸ ಸರೋವರದಿಂದ ಹೂವುಗಳನ್ನ ತರಬೇಕು ಅನ್ನುವಂತಹ ಒಂದು ಕಟ್ಟುನಿಟ್ಟಾದ ನಿಯಮವನ್ನ ಹೇಮ ಮಾಲಿಗೆ ಹೇಳಿದ್ದ. ಹೇಮ ಮಾಲಿಗೆ ವಿಶಾಲಾಕ್ಷಿ ಎಂಬ ಪತ್ನಿ ಇದ್ಲು. ಅವಳು ಬಹಳ ರೂಪವತಿ, ಸುಂದರಿಯಾಗಿದ್ಲು. ಮತ್ತೆ ಅವನು ಅವಳ ಮೋಹಪಾಶಕ್ಕೆ ಸಿಲುಕಿದ್ದ. ಯಾವಾಗ್ಲೂ ಕೂಡ ಅವಳ ಜೊತೆ ಕಾಮ ಪೀಡಿತನಾಗ್ತಿದ್ದ. ಹೀಗೇನೆ ನಡ್ಕೊಂಡು ಹೋದಾಗ ಒಂದು ದಿನ
ಕುಬೇರ ರಾಜ ಶಿವನ ಪೂಜೆಗೆ ಅಂತ ಕೂತ್ಕೊಂಡಾಗ ಹೇಮಮಾಲಿಯನ್ನ ಹೂವುಗಳನ್ನ ತಗೊಂಡ್ ಬರ್ಲಿಕ್ಕೆ ಹೇಳ್ದ. ಹೇಮಮಾಲಿ ಮಾನಸ ಸರೋವರಕ್ಕೆ ಹೋಗಿ ಹೂವುಗಳನ್ನ ತೆಗೆದುಕೊಂಡು ಬರುವಷ್ಟರಲ್ಲಿ ಮಧ್ಯದಲ್ಲಿ ಅವನಿಗೆ ಕಾಮಪೀಡಿತನಾಗಿ ತನ್ನ ಹೆಂಡತಿಯ ನೆನಪು ಅವನಿಗೆ ಆಯ್ತು. ಹೆಂಡತಿಯ ನೆನಪಾದಾಗ ಅವಳನ್ನ ನೋಡಲೇಬೇಕು ಅಂತ ಹೇಳಿ ಅವನೇನಾದ ಆ ಹೂಗಳನ್ನ ಕುಬೇರನಿಗೆ ಮುಟ್ಟಿಸಿ ಹೋಗ್ಬೇಕಿತ್ತು. ಆದ್ರೆ ಅವನೇನ್ ಮಾಡ್ದ, ಆ ಹೂಗಳನ್ನ ತೆಗೆದುಕೊಂಡೇನೆ ಅವನು ತನ್ನ ಮನೆಗೆ ಹೋದ. ಅಲ್ಲಿ ಹೆಂಡತಿ ಜೊತೆಗೆ ಕ್ರೀಡೆಯನ್ನ ಮಾಡುವಾಗ ಅಥವಾ ಹೆಂಡತಿಯೊಂದಿಗೆ ವಿನೋದದಲ್ಲಿ ಇದ್ದಾಗ ಅವನು ಈ ಪೂಜೆಗೆ ತಂದಂತ ಹೂಗಳನ್ನು ಕೂಡ ಮರೆತು ತಲ್ಲೀನನಾದ. ಈ ಕಡೆಗೆ ಏನಾಯ್ತು, ಈ ಕುಬೇರ ಶಿವಪೂಜೆಯಲ್ಲಿ ನಿರತನಾಗಿ ಹೂವುಗಳು ಇನ್ನೂ ಬಂದಿಲ್ಲ ಅಂತ ಸೇವಕರಿಗೆ ಕೇಳಿದಾಗ, ಯಾಕೆ ಇನ್ನೂ ಹೇಮಮಾಲಿ ಬಂದಿಲ್ಲ ನೋಡಿ ಅಂತ ಹೇಳಿದಾಗ, ಅಲ್ಲಿ ಇರುವಂತಹ ಸೇವಕ ಅವನ ಮನೆಗೆ ಹೋಗಿ ಬಂದು ರಾಜನಿಗೆ ಕುಬೇರನಿಗೆ ಹೀಗೆ ಹೇಳಿದ, ಅವನು ತನ್ನ ಮನೆಯಲ್ಲಿ ಇದ್ದಾನೆ, ತನ್ನ ಹೆಂಡತಿಯ ಜೊತೆಗೆ ವಿನೋದದಲ್ಲಿ ಇದ್ದಾನೆ ಅಂತ ತಿಳಿಸ್ತಾರೆ. ಅಂದ್ರೆ ತನ್ನ ಮನೆಯಲ್ಲಿ ಅವನು ಕ್ರೀಡೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆವಾಗ ಕುಬೇರನಿಗೆ ಎಲ್ಲದ ಒಂದು ಸಿಟ್ಟು ಬಂದು ಬಿರುತ್ತೆ. ಯಾಕಂದ್ರೆ ಯಾವಾಗ್ಲೂ ಅಡ್ಡಿ ಏನನ್ನೂ ಕೂಡ ಅಡ್ಡಿ ಮಾಡದೆ ಶಿವನ ಪೂಜೆಯಲ್ಲಿ ಅವನು ನಿರತನಾಗ್ತಿದ್ದ. ಸೊ ಇಂಥ ಒಂದು ಸಮಯದಲ್ಲಿ ಇವನು ಈ ತರದ ಒಂದು ಮೋಹಪಾಶಕ್ಕೆ ಸಿಲುಕಿ ಪ್ರತಿಯೊಂದಿಗೆ ಕ್ರೀಡಿಸ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾದಾಗ ಅವ್ರಿಗೆ ಯಾರಿಗೆ ಕುಬೇರನಿಗೆ ಕೋಪ ಬಂತು. ಸೊ ಅವನು ದೂತರಿಗೆ ಕಳಿಸ್ತಾನೆ. ದೂತರನ್ನ ಹೇಮಮಾಲಿಯ ಮನೆಗೆ ಕಳಿಸಿಕೊಟ್ಟು ದೂತರನ್ನ ಇವನ್ ಹೇಮಮಾಲಿಯನ್ನ ಬರ ಹೇಳ್ತಾನೆ. ಆವಾಗ ಕುಬೇರ ಇವನಿಗೆ ಯಾರು ಹೇಮಮಾಲಿಗೆ ಅರಿವಾಗತ್ತೆ, ನಾನು ಮಾಡಿದ್ದು ತಪ್ಪು, ಹೂಗಳನ್ನ ತೆಗೆದುಕೊಂಡು ನಾನು ಮನೆಗೆ ಬಂದೆ, ಅವನು ಒಪ್ಪಿಸ್ಲಿಲ್ಲ, ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ಅವನಿಗೆ ಗೊತ್ತಾಗಿ ಅವನು ಅಲ್ಲಿ ಹೋಗ್ತಾನೆ. ಆಮೇಲೆ ಕೊಡಲು ತಡವಾಯಿತು ಅಂತ ಹೇಳಿ ಗಾಬರಿಯಾಗಿ ನಡುಕು ಧ್ವನಿಯಲ್ಲಿ ಕುಬೇರನಿಗೆ ತಿಳಿಸ್ತಾನೆ. ಆದ್ರೂ ಕೂಡ ಕುಬೇರ ಕೋಪ ಹೆಚ್ಚಾಗಿ ಅವನ ನೇತ್ರ ಕಣ್ಣುಗಳೆಲ್ಲೂ ಕೂಡ ಕೆಂಪಾಗಿ ಸಿಟ್ಟಿನಿಂದ ಅವನು ಶಾಪವನ್ನ ಕೊಟ್ಟು ಬಿಡ್ತಾನೆ. ಎಲೆ ಪಾಪಾತ್ಮನೇ, ದುಷ್ಟನೇ, ಎಂದಿಗೂ ಕೂಡ ಶಿವನ ಪೂಜೆಯಲ್ಲಿ ಅಡ್ಡಿ ಬಂದಿರಲಿಲ್ಲ, ನೀನು ಅಡ್ಡಿ ಮಾಡಿದೆ ಅಂತ ಹೇಳಿ ನೀನು ನನ್ನ ಪೂಜೆಗೆ ಒಂದು ಏನು ಕಡಿವಾಣ ಹಾಕಿದ್ದೀಯಾ ಅಂತ ಹೇಳಿ ನೀನು ನಿನ್ನ ಪತ್ನಿಯೊಂದಿಗೆ ವಿಯೋಗವನ್ನ ಪಡಿ, ಮತ್ತೆ ನಿನಗೆ ಕುಷ್ಠರೋಗ ಬರ್ಲಿ ಅನ್ನುವಂತಹ ಒಂದು ಶಾಪವನ್ನ ಕೊಡ್ತಾನೆ. ಮತ್ತೆ ಈ ಶಾಪವನ್ನ ಕೇಳಿದ ತಕ್ಷಣ ಅವನ ಮೈಯೆಲ್ಲ ಶ್ವೇತವಾಗಿ ಬಿಡುತ್ತೆ, ಅಂದ್ರೆ ಕುಷ್ಠರೋಗ ಬಂದು ಬಿಡುತ್ತೆ. ಮತ್ತೆ ಅವನು ಭ್ರಷ್ಟನಾಗಿ ಒಂದು ಪೃಥ್ವಿಯಲ್ಲಿ ಅರಣ್ಯದಲ್ಲಿ ಬಂದು ಬಿದ್ದು ಬಿಡ್ತಾನೆ. ಮೈಯೆಲ್ಲಾ ಕುಷ್ಠರೋಗದಿಂದ ಬಳಲ್ತಾ ಇರುತ್ತೆ. ಅವಾಗ ಅವನ್ಗೆ ಬಹಳ ದುಃಖ ಆಯ್ತು. ಯಾಕಂದ್ರೆ ಯಾವಾಗ ಅಲ್ಲಿ ಹೆಂಡತಿಯ ಮೋಹದಲ್ಲಿ ಸಿಲುಕಿದ್ನೋ ಆವಾಗ ಅವನಿಗೆ ಹೆಂಡತಿಯಿಂದ ದೂರ ಆಗ್ಬೇಕಾಯ್ತು. ಇನ್ನೊಂದು ಈ ಒಂದು ರೋಗ ಬೇರೆ, ಇನ್ನೊಂದ್ ಮೇಲೆ ಘೋರವಾದಂತಹ ಅರಣ್ಯ ಬೇರೆ. ಹೀಗೆ ಅವನು ಅಲ್ಲಿನೇ ಬಳಲ್ತಾ ಇದ್ದಾಗ, ಅಂತಂದ್ರೆ ಇದು ಒಂದು ಮರುಜನ್ಮನು ಅಂತ ಹೇಳ್ಬೋದು ಅವನಿಗೆ ಅಲ್ಲಿ. ಆದ್ರೂನು ಅಂದ್ರೆ ಯಾವಾಗ ಪಾಪ ಪೀಡಿತರಾಗಿರ್ತಾರೋ ಅವ್ರಿಗೆ ಯಾತಕ್ಕೆ ಅದಾಯ್ತು ಅನ್ನೋದು ಸ್ವಲ್ಪ ಮರುವಾಗಿರುತ್ತೆ. ಆದ್ರೂನು ಕೂಡ ಅವನಿಗೆ ಸ್ವಲ್ಪ ಅರಿವು ಇತ್ತು. ಯಾಕಂತಂದ್ರೆ ಶಿವನ ಪೂಜೆಯಲ್ಲಿ ಅವನು ಸಹಾಯ ಮಾಡಿರೋದ್ರಿಂದ, ಯಾರಿಗೆ? ಕುಬೇರನಿಗೆ. ಕುಬೇರ ಶಿವ ಪೂಜೆ ಮಾಡುವಾಗ ಈ ಹೇಮಮಾಲಿ ಹೂವನ್ನ ತಂದು ಕೊಟ್ಟು ಸಹಾಯವನ್ನ ಮಾಡ್ತಾ ಇದ್ದ. ಅದಕ್ಕಾಗಿ ಅವನಿಗೆ ಸ್ವಲ್ಪ ಶಿವನ ಅನುಗ್ರಹ ಇತ್ತು. ನೋಡಿ ಹೇಗೆ ಅಂದ್ರೆ ನಾವು ಪೂಜೆ ಮಾಡದಿದ್ರು ಕೂಡ ಯಾರು ಪೂಜೆ ಮಾಡ್ತಾ ಇರ್ತಾರೋ ಅವರಿಗೆ ನಾವು ಸಹಾಯವನ್ನ ಮಾಡಿದ್ರು ಭಗವಂತನ ಅನುಗ್ರಹ ಅಂತಂದ್ರೆ ದೇವತೆಗಳ ಅನುಗ್ರಹ ಕೂಡ ಇರುತ್ತೆ, ಭಗವಂತನ ಅನುಗ್ರಹ ಕೂಡ ಇರುತ್ತೆ ಅನ್ನೋದನ್ನ ನಾವು ಇದರಲ್ಲಿ ತಿಳ್ಕೊಳ್ಬಹುದು. ಮತ್ತೆ ಇದರಿಂದಾಗಿ ಅವನ ಸ್ಮೃತಿ ನಷ್ಟ ಆಗ್ಲಿಲ್ಲ, ಸ್ವಲ್ಪ ಸ್ವಲ್ಪ ಅವನಿಗೆ ನೆನಪಿತ್ತು. ಹೀಗೇನೆ ಅವನು ಈ ಪೂರ್ವ ಜನ್ಮದ ಕರ್ಮಫಲಗಳನ್ನ ಸ್ಮರಿಸುತ್ತಾ ಅಲ್ಲಿ ಕಾಡಿನಲ್ಲಿ ಅರಣ್ಯದಲ್ಲಿ ಘೋರವಾದ ಅರಣ್ಯದಲ್ಲಿ ಹತ್ತಿದ. ಸೊ ಹೀಗೆ ತಿರುಗ್ತಾ ಅವನು ಈ ಒಂದು ಮೇರು ಪರ್ವತದ ಕಡೆಗೆ ಬರ್ತಾನೆ, ಅಂದ್ರೆ ಹಿಮಾಲಯ ಪರ್ವತ ಕಡೆಗೆ ಬರ್ತಾನೆ. ಅವನಿಗೆ ಅಲ್ಲಿ ಮಾರ್ಕಂಡೇಯ ಅನ್ನುವಂತಹ ಒಬ್ಬ ಶ್ರೇಷ್ಠ ತಪೋನಿಧಿಗಳ ದರ್ಶನವಾಗುತ್ತೆ. ಈ ಮಾರ್ಕಂಡೇಯ ಅನ್ನೋರು 7 ಕಲ್ಪದಿಂದ ಇದ್ದವರಾಗಿರ್ತಾರೆ. ನೋಡಿ ಹೇಗೆ ಬ್ರಾಹ್ಮಣ ಕಲ್ಪಗಳಿದ್ದವೋ ಅವ್ರು 7 ಕಲ್ಪದಿಂದನೂ ಕೂಡ ಇದ್ದಂತವ್ರು ಮಾರ್ಕಂಡೇಯ ಋಷಿಗಳು. ಮೇರು ಪರ್ವತ ಇದು ಪುಷ್ಪಭದ್ರಾ ತೀರದಲ್ಲಿ ಬರುತ್ತೆ. ಪುಷ್ಪಭದ್ರಾ ತೀರದಲ್ಲಿ ಇದು ಗಂಡಕಿ ನದಿ ಅಂತ ಇದೆ. ಆ ಗಂಡಕಿ ನದಿಯ ತೀರದಲ್ಲಿ ಇವರ ಆಶ್ರಮ ಇತ್ತು. ಅಲ್ಲಿ ಅವರು ತಪೋನಿಧರಾಗಿದ್ರು.
ತಪಸ್ಸನ್ನ ಮಾಡ್ತಾ ಇದ್ರು. ಹೀಗೆ ಇವರು ಈ ಹೇಮಮಾಲಿ ಒಬ್ಬ ತಪಸ್ವಿಯನ್ನ ಮಾರ್ಕಂಡೇಯ ಋಷಿಗಳನ್ನ ನೋಡಿದ ತಕ್ಷಣ ಅವನಿಗೆ ಒಂದು ಬೆಳಕು ಕಾಣಿಸಿದ ಹಾಗೆ ಆಯ್ತು. ಹೋಗಿ ಅವರಿಗೆ ಶರಣಾಗಿ ಅವರಿಗೆ ನಮಸ್ಕರಿಸಿ ನಮಸ್ಕಾರ ಮಾಡ್ತಾನೆ. ಆವಾಗ ಈ ತಪಸ್ವಿಗಳು ಮಾರ್ಕಂಡೇಯರು ಕೇಳ್ತಾರೆ, ಯಾರು ನೀನು ರೋಗದಿಂದ ಬಳಲ್ತಾ ಇದ್ದೀಯಾ, ಮತ್ತೆ ನೀನು ಪಾಶ್ಚಾತ್ತಾಪದ ಒಂದು ಇದ್ರಲ್ಲಿ ಬಳಲ್ತಾ ಇದ್ದೀಯಾ ಅಂತ ಹೇಳಿದಾಗ, ಆವಾಗ ನಡೆದದ್ದೆಲ್ಲವನ್ನ ಸ್ವಲ್ಪ ಸ್ವಲ್ಪ ಏನು ನೆನಪಿತ್ತೋ ಅದ್ರ ಪ್ರಕಾರ ಅವನು ತನ್ನ ತಪ್ಪನ್ನ ಒಪ್ಪಿಕೊಂಡು ಮಾರ್ಕಂಡೇಯರ ಮುಂದೆ ಶರಣಾಗ್ತಾನೆ. ಆವಾಗ ನಾನು ಕಾಮಾಸಕ್ತನಾಗಿ ತಪ್ಪು ಮಾಡಿಬಿಟ್ಟೆ, ಮತ್ತೆ ಕುಬೇರ ರಾಜನ ಕೋಪಕ್ಕೆ ನಾನು ತುತ್ತಾದೆ, ಮತ್ತೆ ಪತ್ನಿಯ ವಿಯೋಗವನ್ನ ನಾನು ಅನುಭವಿಸ್ತಾ ಇದ್ದೇನೆ, ಜೊತೆಗೆ ರೋಗ ಬೇರೆ ನನಗೆ ವ್ಯಾಪಿಸಿದೆ, ಹಾಗಾಗಿ ನಾನು ಅರಣ್ಯದಲ್ಲಿ ಬಂದು ಬಿದ್ದೆ ಅನ್ನೋದನ್ನ ಸತ್ಯವಾಗಿ ಅವನು ಹೇಳ್ತಾನೆ. ಪಾಶ್ಚಾತ್ತಾಪದಿಂದ ಋಷಿಗಳಿಗೆ ತಿಳಿಸ್ತಾನೆ. ಆವಾಗ ಮಾರ್ಕಂಡೇಯ ಋಷಿಗಳು ಅವನ ಒಂದು ಪ್ರಾಮಾಣಿಕವಾದಂತಹ ಒಂದು ಪಾಶ್ಚಾತ್ತಾಪದ ಮಾತುಗಳನ್ನ ಕೇಳಿ, ನೀನು ಸಂಪೂರ್ಣವಾಗಿ ಸತ್ಯವನ್ನ ನುಡಿದಿದ್ದೀಯ, ಯಾವುದನ್ನೂ ಕೂಡ ನೀನು ಮುಚ್ಚಿಟ್ಟಿಲ್ಲ, ಹಾಗಾಗಿ ನಾನು ನಿನಗೆ ಒಂದು ಪರಿಹಾರವನ್ನ ಹೇಳ್ತೇನೆ ಅಂತ ಹೇಳಿದಾಗ ಇವನಿಗೆ ಈ ಹೇಮಮಾಲಿಗೆ ಒಂದು ಖುಷಿ ಆಯ್ತು, ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೇನೆ. ಆವಾಗ ಅವನು ಅಳತಾ ಹೇಳ್ತಾರೆ ಮಾರ್ಕಂಡೇಯರಿಗೆ, ನಾನು ಪೂರ್ವ ಜನ್ಮದ ಪುಣ್ಯ, ಹೀಗೇನೆ ಬಹುಶಃ ನಾನು ಇವರಿಗೆ ಈ ಕುಬೇರನಿಗೆ ಶಿವನ ಪೂಜೆ ಮಾಡುವಾಗ ಮಾಡಿದಂತಹ ಸಹಕಾರಕ್ಕೇನೆ ನನಗೆ ಈ ಒಂದು ಪುಣ್ಯ ಲಭಿಸಿದೆ, ಹಾಗಾಗಿ ನನಗೆ ನಿಮ್ಮ ದರ್ಶನವಾಯಿತು, ನಿಮ್ಮಿಂದ ನನ್ನ ಪಾಪ ಮುಕ್ತ ಆಗತ್ತೆ ಅಂತ ನನಗನ್ಸುತ್ತೆ ಅಂತ ಹೇಳಿ ಅವನು ಪಾಶ್ಚಾತ್ತಾಪದ ಕಣ್ಣೀರನ್ನ ಹಾಕ್ತಾನೆ. ಆವಾಗ ಈ ಮಾರ್ಕಂಡೇಯ ಋಷಿಗಳು ತಿಳಿಸ್ತಾರೆ, ನೀನು ಈ ಒಂದು ಈ ಕೃಷ್ಣ ಪಕ್ಷದ ಯೋಗಿನಿ ಏಕಾದಶಿ ಏನು ಬರುತ್ತೋ ಅದನ್ನ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಯೋಗಿನಿ ಏಕಾದಶಿಯನ್ನ ನೀನು ಮಾಡು. ಈ ಮಾಡೋದ್ರಿಂದ ನೀನು ಈ ಏನು ವಿಯೋಗವನ್ನ ಅನುಭವಿಸ್ತಾ ಇದೆಯೋ ಈ ವಿಯೋಗವೂ ಕೂಡ ಹೋಗುತ್ತೆ, ಮತ್ತೆ ಜೊತೆಗೆ ನಿನ್ನ ಕುಷ್ಠರೋಗವೂ ಕೂಡ ನಿವಾರಣೆ ಆಗತ್ತೆ, ಮತ್ತೆ ನಿನ್ನ ಒಂದು ಹಳೆಯ ದೇಹವನ್ನ, ಒಂದು ಚೇತನವಾದಂತಹ ದೇಹವನ್ನ ನೀನು ಪಡೆದುಕೊಳ್ತೀಯ ಅನ್ನೋದನ್ನ ಮಾರ್ಕಂಡೇಯ ಋಷಿಗಳು ತಿಳಿಸ್ತಾರೆ. ಹೀಗೆ ಅವನು ಯೋಗಿನಿ ಏಕಾದಶಿಯನ್ನ ಮಾಡ್ತಾನೆ. ಯಾರು? ಹೇಮಮಾಲಿ. ಕೇವಲ ಒಂದು ಯೋಗಿನಿ ಏಕಾದಶಿ ಅಲ್ಲ, ಹಾಗೇನೆ ಬಹಳಷ್ಟು ಯೋಗಿನಿ ಏಕಾದಶಿಯ ವ್ರತವನ್ನ ಅವನು ಆಚರಿಸಿ ಮತ್ತೆ ಅವನು ತನ್ನ ಹಿಂದಿನ ಪೂರ್ವ ಜನ್ಮದಲ್ಲಿರುವಂತಹ ದಿವ್ಯ ದೇಹವನ್ನ ಪಡ್ಕೊಳ್ತಾನೆ, ಮತ್ತೆ ಪತ್ನಿಯನ್ನ ಹೋಗಿ ಸೇರ್ತಾನೆ. ಹೇಗೆ ಈ ಪತ್ನಿಯನ್ನ ಹೋಗಿ ಸೇರ್ತಾನೋ ಅದಕ್ಕಾಗಿ ಇದಕ್ಕೆ ಯೋಗಿನಿ ಏಕಾದಶಿ ಅಂತ ಕರೀತಾರೆ. ಮತ್ತೆ ಈ ಯೋಗಿನಿ ಏಕಾದಶಿ ಮಾಡೋದ್ರಿಂದ 88,000 ಬ್ರಾಹ್ಮಣರಿಗೆ ನಾವು ಭೋಜನ ಮಾಡಿದಷ್ಟು ಪುಣ್ಯ ಸಿಗುತ್ತದಂತೆ. ಮಹಾಪಾಪಗಳನ್ನೆಲ್ಲ ಇದು ಸುಟ್ಟು ಭಸ್ಮ ಮಾಡುತ್ತೆ, ಮತ್ತೆ ಪುಣ್ಯವನ್ನ ಕೊಡುತ್ತದೆ ಅಂತ ಹೇಳ್ತಾರೆ. ಸೊ ಇದೆ ಈ ಮಹಾತ್ಮೆಯನ್ನ ಓದೋದ್ರಿಂದಲೂ ಕೂಡ ಕೇಳುವುದರಿಂದಲೂ ಕೂಡ 1000 ಗೋದಾನ ಮಾಡಿದಷ್ಟು ಪುಣ್ಯ ಫಲ ಲಭಿಸುತ್ತೆ. ಹೀಗೆ ಈ ಒಂದು ಏಕಾದಶಿಯ ಮಹಿಮೆ, ಯೋಗಿನಿ ಏಕಾದಶಿಯ ಮಹಿಮೆ ಶ್ರೀ ಬ್ರಹ್ಮ ವೈವರ್ತಕ ಪುರಾಣದಲ್ಲಿಯ ಯೋಗಿನಿ ಏಕಾದಶಿ ಮಹಾತ್ಮೆ ಸಂಪೂರ್ಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಇದರ ಕುರಿತಾಗಿ ಏನಾದ್ರೂ ಪ್ರಶ್ನೆಗಳಿದ್ರೆ, ಇವತ್ತಿನ 4ನೇ ಅಧ್ಯಾಯದ ಕೊನೆಯ 2 ಶ್ಲೋಕಗಳ ಕುರಿತು ಏನಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಇದರ ಕುರಿತು ಚರ್ಚೆ ಇದ್ರೆ ಚರ್ಚೆ ಮಾಡಬಹುದು. ಹರೇ ಕೃಷ್ಣ.